ಎಲ್ರಿಗೂ ನಮಸ್ಕಾರ. 300 ವರ್ಷಗಳ ಆಂಗ್ಲ ಚಕ್ರಾಧಿಪತ್ಯವನ್ನು ಸುದೀರ್ಘ 90 ವರ್ಷಗಳ ಕಾಲ ಹೋರಾಟ ಮಾಡಿ ತಾಯಿ ಭಾರತಿಯನ್ನು ದಾಸ್ಯ ಮುಕ್ತಗೊಳಿಸಿದ ಅಮೃತ ಕ್ಷಣಗಳಿಗೆ ಇಂದು ಅಮೃತ ಮಹೋತ್ಸವದ ಸಂಭ್ರಮ. ಹೌದು ಬಂಧುಗಳೇ, ಈ ದೇಶದ 75ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಮಸ್ತ ವೀಕ್ಷಕ ಬಂಧುಗಳಿಗೆ ಸಮರ್ಪಿಸುತ್ತಾ ಇವತ್ತಿನ ಈ ವಿಶೇಷ ಜ್ಯೋತಿಷ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಅದ್ಭುತವಾದಂತಹ ಜ್ಞಾನದ ಮುಖ್ಯವಾಗಿ ನಮ್ಮ ಹಿರಿಯರು ಸಾಕಷ್ಟು ಶಾಸ್ತ್ರಗಳನ್ನು ನೀಡಿದ್ದಾರೆ. ಸಹಸ್ರ ಮೈಲಿಯಾಚ್ ಅಥವಾ ಹಲವಾರು ಜ್ಯೋತಿರ್ವರ್ಷಗಳಷ್ಟು ದೂರ ಇರುವಂತಹ ಗ್ರಹಗಳ ಗತಿ ಪರಿವರ್ತನೆಯಿಂದಾಗುವಂತಹ ಬದಲಾವಣೆಗಳು ಯಾವ ರೀತಿ ಪ್ರಭಾವವನ್ನು ಮನುಕುಲದ ಮೇಲೆ ಬೀರುತ್ತವೆ ಎನ್ನುವುದನ್ನು ಅತ್ಯಂತ ಕರಾರುವಕ್ಕಾಗಿ ನೆರವೇರಿಸಿದಂತಹ ಶಾಸ್ತ್ರ ಈ ಜ್ಯೋತಿಷ್ಯ ಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯವಾಗಿ ನಿಮ್ಮೆಲ್ಲರ ಜಾತಕ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ನಮ್ಮ ಟಿವಿಯ ವಿಶೇಷ ಕಾರ್ಯಕ್ರಮ ಜ್ಯೋತಿಷ್ಯ ಲೋಕ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಎಂದಿನಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ತಮ್ಮ ಅದ್ಭುತವಾದಂತಹ ಶಾಸ್ತ್ರದ ಮುಖ್ಯವಾಗಿ ಉತ್ತರವನ್ನು ನೀಡುವುದಕ್ಕೆ ಗುರುಗಳಾದಂತಹ ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಉಮೇಶ್ ಆಚಾರ್ಯವರಿದ್ದಾರೆ. ಗುರುಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರ, ಈ ಒಂದು ಕಾರ್ಯಕ್ರಮದಲ್ಲಿ ತಾವು ನೇರವಾಗಿ ತಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಕಂಡುಕೊಳ್ಬಹುದು. ಸಾಕಷ್ಟು ಬಾರಿ ಈ ಹಿಂದೆ ಕೂಡ ಹೇಳಿದ್ದೇನೆ, ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಟಿ ವಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹುಶಃ ಪ್ರಪ್ರಥಮ ಬಾರಿಗೆ ಜ್ಯೋತಿಷ್ಯ ಲೋಕವನ್ನು ಪ್ರಸ್ತುತಪಡಿಸಿದಂಥ ಒಂದು ಹೆಗ್ಗಳಿಕೆ ಅದು ನಮ್ಮ ಟಿ ವಿಗೆ ಸಲ್ತದೆ, ಗುರುಗಳಿಗೆ ಸಲ್ತದೆ. ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಒಂದು ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ. ತಾವುಗಳು ತಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕಂಡುಕೊಳ್ಬೋದು. ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆಯಲ್ಲಿ ಟಿ ವಿ ಪರದೆ ಮೇಲೆ ಮೂಡಿ ಬರ್ತದೆ 63 62 39 40 10. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಜನ್ಮದ ದಿನಾಂಕ ಮತ್ತು ಸಮಯವನ್ನು ಹೇಳಿದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಕರೆಗಳನ್ನು ನಿರೀಕ್ಷೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಗುರುಗಳೇ, ಇವತ್ತು ತುಳುವರ ಆಟಿ ತಿಂಗಳ ಕೊನೆಯ ದಿನ. ನಾಳೆ ಸಿಂಹ ಸಂಕ್ರಮಣ ಅಥವಾ ಸೋಣ ಸಂಕ್ರಮಣ ಅಂತ ನಾವು ತುಳುವಲ್ಲಿ ಹೇಳ್ತೇವೆ. ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯದೊಂದಿಗೆ ಆಟಿ ಅಂತ ಹೇಳಿದರೆ ಆಷಾಢ ಅಂತಲೂ ಹೇಳುವುದು, ಕರ್ಕಾಟಕ ಮಾಸ. ಆ ಸೂರ್ಯ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರಯಾಣ ಮಾಡುವ ಶ್ರಾವಣ ಮಾಸದ ಪರ್ವಕಾಲ. ಇಂತಹ ವಿಶಿಷ್ಟವಾದಂತಹ ಆಚರಣೆ ನಾವೆಲ್ಲ ನಮ್ಮ ಜೀವಿತ ಕಾಲದಲ್ಲಿ ಆಗುವಂತಹ ವಿಶಿಷ್ಟವಾದಂತಹ ಕೆಲವು ದೈಹಿಕ ಆರೋಗ್ಯ ಸ್ಥಿತಿ, ಬಾಂಧವ್ಯ ಇದನ್ನೆಲ್ಲ ವೃದ್ಧಿಸಿಕೊಳ್ಳುವಂತಹ ಕ್ರಿಯೆಗಳ ಹಿಂದೆ ಈ ಆಚರಣೆಯನ್ನು ಪೂರ್ವಜರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಹೇಳಬೇಕು. ಯಾಕೆ ಅಂತ ಹೇಳಿದರೆ ಆಚರಣೆಗಳು ಕೇವಲ ಲೌಕಿಕವಾಗಿರುವುದಿಲ್ಲ. ಆಚರಣೆಗಳ ಹಿಂದೆ ಕೆಲವು ನಮಗೆ ಸಿಗುವಂತಹ ಕೆಲವು ಅದ್ಭುತ ವಿಷಯಗಳ ಸತ್ಯ ಇರುತ್ತೆ. ನಾವು ಅದನ್ನು ಪ್ರಥಮವಾಗಿ ಅರಿತುಕೊಂಡಂಥದ್ದು ಕಡಿಮೆ ಇದೆ. ಈ ಆಷಾಢ ಅಂತ ಹೇಳುವಾಗ ಇದರಲ್ಲಿ ಒಂದು ಕಥೆ ಇದೆ. ಶಿವ ಮತ್ತು ಪಾರ್ವತಿ, ಕೃತಕ ಪಾರ್ವತಿಯ ಕಥೆ ಇದೆ, ಆ ವೇಷಧಾರಿಯಾದ ಪಾರ್ವತಿಯ ಒಂದು ಕಥೆ ಇದೆ. ನಾವು ಅದರ ಬಗ್ಗೆ ಮತ್ತೆ ನೋಡೋಣ. ಅಂತೂ ಇಲ್ಲಿ ಆಷಾಢ ಮಾಸದಲ್ಲಿ ಈ ವಿವಾಹದಂತಹ ಏನು ಮನೆಯ ಒಡತಿ ಅಥವಾ ಪತ್ನಿ, ಅವಳು ತನ್ನ ತವರು ಮನೆಯಲ್ಲಿರುವಂತಹ ಪರ್ವಕಾಲ. ಈ ಪರ್ವಕಾಲದಲ್ಲಿ ಯಾಕೆ ಆ ಪರ್ವಕಾಲದಲ್ಲಿ ಅವಳು ಅಲ್ಲಿ ಇರಬೇಕು, ತವರು ಮನೆಯಲ್ಲಿ ಯಾಕೆ ಇರಬೇಕು ಆಷಾಢದಲ್ಲಿ? ನಂತರ ಇದನ್ನು ಆಚರಣೆಗೆ ತಂದ ಉದ್ದೇಶ ಏನು? ಇದರ ಹಿಂದೆ ಕೆಲವು ದೈಹಿಕವಾದಂತಹ, ಮಾನಸಿಕವಾದಂತಹ, ಧಾರ್ಮಿಕವಾದಂತಹ ಕೆಲವು ಚೌಕಟ್ಟಿನ ಸತ್ಯತೆಯನ್ನು ನಾವು ತಿಳಿದಿಲ್ಲ. ಹಾಗಾಗಿ ನಾಳೆಯ ದಿನ ವಿಶೇಷವಾದಂತಹ ಸಿಂಹ ಸಂಕ್ರಮಣದ ಪಾದಾರ್ಪಣೆ ಮಾಡುವ ಪರ್ವ ಪುಣ್ಯ ದಿನ. ಅದರೊಂದಿಗೆ ನೀವೆಲ್ಲರೂ ಈ ದೇಶದಲ್ಲಿ ಸ್ವಚ್ಛಂದವಾಗಿ ಬದುಕುವ, ಅನ್ಯರ ಆಳ್ವಿಕೆಯನ್ನು ತೊರೆದು ನಾವು ನಮ್ಮ ದೇಶದ ಆಡಳಿತವನ್ನು ನಾವೇ ಅವಲಂಬಿಸಿಕೊಂಡಂತಹ, ಪಡೆದುಕೊಂಡಂತಹ ಪುಣ್ಯ ಪರ್ವವಾದಂತಹ ಸ್ವತಂತ್ರೋತ್ಸವದ ದಿನ. ಸ್ವತಂತ್ರ ಆಗಸ್ಟ್ 15ನೇ ತಾರೀಕು. ಹಾಗಾಗಿ ನೀವೆಲ್ಲ ಇಂತಹ ಆಚರಣೆಗಳನ್ನು ನೀವೆಲ್ಲ ಸಮೂಹವಾಗಿ, ನಮ್ಮಲ್ಲಿ ಈಗ ಮಹಾಮಾರಿಯ ಸಮಸ್ಯೆಗಳಿದೆ, ಅದಕ್ಕೆ ಬೇಕಾದಂತಹ ನಿಯಮಗಳನ್ನು ನಾವು ಅಳವಡಿಸುವುದು ಅದು ನಮ್ಮ ದೈಹಿಕ, ಮಾನಸಿಕವಾದ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಅದು ಆಚರಣೆ ಮಾಡತಕ್ಕದ್ದು. ಅದನ್ನೆಲ್ಲ ಆಚರಿಸಿಕೊಂಡು ನಾವು ಮನೆಗೆ ಏನು ಮಾಡಿದ್ದೇವೆ, ಗ್ರಾಮಕ್ಕೇನು ಮಾಡಿದ್ದೇವೆ, ತಾಲೂಕಿಗೆ ಏನು ಮಾಡಿದ್ದೇವೆ, ಡಿಸ್ಟಿಕ್ಕೇನು ಮಾಡಿದ್ದೇವೆ ಅಂತ ಹೇಳುವುದಕ್ಕಿಂತ
ಭಾರತದ ಹೆಮ್ಮೆಯ ಒಂದು ವ್ಯಕ್ತಿಯಾಗಿ ಪುತ್ರನಾಗಿ ಅದರ ಆಚರಣೆಯನ್ನು ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾವಾಗಲೂ ಕೃತಜ್ಞತೆ ಅಂತ ಹೇಳುವಷ್ಟು ದೊಡ್ಡ ಒಂದು ಭಗವಂತನ ಸಿಗುವ ಅನುಗ್ರಹ, ಕೃತಜ್ಞತೆಗೆ ಸಿಗುವಷ್ಟು ದೊಡ್ಡ ಅನುಗ್ರಹ ಯಾವುದಕ್ಕೂ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಸೇರಿ ಆ ಭಾರತಾಂಬೆಗೆ ಶರಣಾಗತಿಯಾಗಿ, ಆ ಭಾರತಾಂಬೆಯು ನಮ್ಮನ್ನು ಈ ಭಾರತದಲ್ಲಿ ನಮಗೆ ಜನ್ಮ ಕೊಟ್ಟು ನಾವು ಸನಾತನ ಧರ್ಮದ ಅತೀ ಪರಂಪರಾ ಸಂಸ್ಕೃತಿಯ ಹಿಂದೆ ನಮ್ಮನ್ನು ನಾವು ಬೆಳೆಸಿಕೊಂಡು ಧಾರ್ಮಿಕವಾಗಿ, ವೈಯಕ್ತಿಕವಾಗಿ, ವ್ಯಾವಹಾರಿಕವಾಗಿ ನಮ್ಮ ಜೀವನದ ಉತ್ತುಂಗ ಸ್ಥಾನಗಳನ್ನು ನಾವು ಪಡೆದುಕೊಂಡಂತಹ ಧನ್ಯತೆಗೆ ಭಾರತ ದೇಶಕ್ಕೆ ನಾವು ನಮನವನ್ನು ಸಲ್ಲಿಸುತ್ತಾ, ಮುಂದೆಯೂ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳಾಗಿ ಒಗ್ಗಟ್ಟಿನಿಂದ ಬದುಕುವ ಯೋಗವನ್ನು ನಮಗೆ ಅನುಗ್ರಹಿಸಲಿ ಅಂಥೇಳಿ ಎಲ್ಲರೂ ನಾವು ಆ ದೇಶದ ಮಾತೆಗೆ ಅನುಗ್ರಹವನ್ನು ಬೇಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ನಾವು ಜ್ಯೋತಿಷ್ಯ ಲೋಕದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸುಮಾರು ನಿರಂತರವಾಗಿ 16 ವರ್ಷದಿಂದ ಈ 2004ನೇ ಇಸವಿ ತಮ್ಮ ಮಾತಿನ ಮಧ್ಯೆ 16 ಅನ್ನೋಂಥ ಸಂಖ್ಯೆ ಕೂಡ ಒಂದು ವಿಶಿಷ್ಟ ಇದೆ. ಷೋಡಶ ಶುಭಾಚಾರಗಳಿರ್ಬೋದು, ಸಂಸ್ಕಾರಗಳಿರಬಹುದು. ಹೌದು, ಖಂಡಿತ. ಈ ಷೋಡಶ ಅಪರ ಸಂಸ್ಕಾರ, ಷೋಡಶ ಪೂರ್ವ ಸಂಸ್ಕಾರ ಅಂತ ಹೇಳಿ. ಹಾಗಾಗಿ ನಾವು ಅದರಲ್ಲಿ ಅದು ಋಷಿ ಹೇಳಿ ಕೊಟ್ಟಂತ ದತ್ತ ನಮಗೆ. ಹಾಗಾಗಿ ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮಗಳು ಕೆಲವು ಕಾರಣಾಂತರದಿಂದಲೋ ಅಥವಾ ವಿದೇಶ ದೂರ ಸ್ಥಳ ಪ್ರಯಾಣದಿಂದಲೋ ನಮಗೆ ಸ್ವಲ್ಪ ಕೊಡುವಂತಹ ಅವಕಾಶಗಳು ನಮಗೆ ಕಡಿಮೆ ಆಗಿರುವುದರಿಂದ ನಿಮ್ಮಲ್ಲಿ ಪುನಃ ಅದಕ್ಕೆ ಕ್ಷಮೆ ಯಾಚಿಸ್ತೇವೆ. ಹಾಗಾಗಿ ಇನ್ನು ಮುಂದೆ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಡೆಸುವ ಅಂತ ಹೇಳುವ ಭಾವನೆ ಆ ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಹೇಳಿ ಕಾರ್ಯಕ್ರಮದ ಮುಂದಿನ ನಿಯಮವನ್ನು ವೀಕ್ಷಕರಲ್ಲಿ ಟಿವಿ ಪರದೆಯ ಕೆಳಗಡೆ ನಮ್ಮ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ಅಲ್ಲಿ ಒಂದು ಸ್ಥಿರ ದೂರವಾಣಿ ಇದೆ, ಅದಕ್ಕೆ ಕರೆ ಮಾಡಬೇಕಾಗಿಲ್ಲ. ಸಂಚಾರಿ ದೂರವಾಣಿ ಅಂದರೆ ಮೊಬೈಲ್ ಅಂತ ನಾವು ಹೇಳ್ತೇವೆ. ಆ ಸಂಖ್ಯೆಗೆ ಕರೆ ಮಾಡಿ 63 62 39 40 10 63 62 39 40 10 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಯಾರ ಬಗ್ಗೆ ಕೇಳಲಿಕ್ಕಿದೆ ಅವರ ಜನ್ಮ ದಿನಾಂಕ ಮತ್ತು ಸಮಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾಕಂದರೆ ಇವತ್ತು ಗಣಕೀಕೃತ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದ್ರಿಂದ ಗುರುಗಳಿಗೆ ನಿಖರವಾದಂತಹ ಸಮಯ ಮತ್ತು ದಿನಾಂಕ ದೊರೆತರೆ ಮಾತ್ರ ನಿರ್ದಿಷ್ಟವಾಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವುದೇ ಕುಂಡಲಿಗಳನ್ನು ಹೇಳಬೇಕಾಗಿಲ್ಲ, ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿಮ್ಮ, ಯಾರು ಮಾತಾಡ್ತಾ ಇದ್ದೀರಿ? ನನ್ನ ಮಗನ ಬಗ್ಗೆ. ಅವರ ಪದ್ಮನಾಭ. ಜನ್ಮ ದಿನಾಂಕ ಮತ್ತು ಸಮಯವನ್ನು ಹೇಳಿಮ್ಮ. 20/12 20/12 1989. 1989 ಡಿಸೆಂಬರ್ 20 1989. ಸಮಯ ಹೇಳಿಮ್ಮ. ಸಮಯ 10 ಗಂಟೆ 20 ನಿಮಿಷ ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆ 20 ನಿಮಿಷ ಅಲ್ಲ? ಹೌದು. ಅವನ ಮದುವೆ ಬಗ್ಗೆ ಯಾವುದು ಸರಿ ಕೊಡುವುದಿಲ್ಲ, ಯಾವಾಗ ಮದುವೆ ಆಗ್ತದೆ ಹಾಗೆ. ಸರಿ ಅಮ್ಮ, ಏನ್ ಮಾಡ್ಕೊಂಡಿದ್ದಾರೆ ಅವರು? ಅವನು BE ಮಾಡಿದ್ದಾನೆ. ಹುಟ್ಟಿದಲ್ಲಿ ಇಲ್ಲೇನಾ? ಮಂಗಳೂರಲ್ಲೇ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನಾಗಿದ್ದಾರೆ. ಕೇಳಿಸ್ತಾ ಇದೆಯಾ? ಹೌದು ಗುರುಜಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಹೌದು. ಇವರಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶ ನಡೀತಾ ಇದೆ. 25/5/2026 ನಡೀತಾ ಇದೆ. ರಾಹು ದಶೆಯಲ್ಲಿ ಪ್ರಸ್ತುತ ಈಗ ನಡೀತಾ ಇರುವಂಥ ಪ್ರೆಸೆಂಟ್ ಟೈಮ್ ಇವರಿಗೆ ಅದೇ ಶುಕ್ರ ಭುಕ್ತಿ ಪ್ರಾರಂಭ ಆಗಿದೆ. ಶುಕ್ರನು ಕಳತ್ರಕಾರಕ ಗ್ರಹ, ಸರಿ ಮನಸ್ಸಲ್ಲಿ ನೆನ್ಪಿಟ್ಕೊಳ್ಳಿ. 12/12/2022 ಇವರಿಗೆ ಶುಕ್ರದಶ, ರಾಹುದಶ, ಶುಕ್ರ ಭುಕ್ತಿ ನಡೀತಾ ಇದೆ. ಇವರ ಜಾತಕದಲ್ಲಿ ಈ 2 ಗ್ರಹಗಳ ಜನ್ಮಕುಂಡಲಿಯಲ್ಲಿರುವ ಸ್ಥಾನಮಾನಗಳು ಹೇಗೆ? ಹಾಗಾಗಿ ಮಕರ ಲಗ್ನದಲ್ಲಿ ಹುಟ್ಟಿದಂತಹ ಇವರಿಗೆ ರಾಹುದಶ, ಶುಕ್ರ ಭುಕ್ತಿ 2 ಗ್ರಹಗಳು ಸೇರಿ ಲಗ್ನದಲ್ಲಿಯೇ ಇದ್ದಾರೆ. ಹಾಗಾಗಿ ಈ ನಿಮ್ಮ ಮಗನಲ್ಲಿ ಇವನ ಇಷ್ಟಾರ್ಥಗಳನ್ನು ವಿರುದ್ಧವಾಗಿ ನಿರ್ಧಾರ ಮಾಡಿಕೊಳ್ಳುವುದು ಬೇಡ. ಅವರು ಈ ರಾಹು ಮತ್ತು ಶುಕ್ರ, ಕುಜ ಮತ್ತು ಶುಕ್ರ ಈ ಗ್ರಹಗಳೆಲ್ಲ ಒಂದೇ ರಾಶಿಯಲ್ಲಿ ಒಟ್ಟಿಗಿದ್ದರೆ ಅದಕ್ಕೆ ಸ್ವಲ್ಪ ಸ್ವಯಂಕೃತವಾದ ಇಚ್ಛಾ ವಿವಾಹ ಅಂತ ಹೇಳ್ತೀವಿ ನಾವು. ಪ್ರೇಮ ವಿವಾಹ ಅಂದರೆ ಪ್ರೇಮವೇ ಪ್ರಧಾನ ಅಂತಲ್ಲ. ಯಾಕೆ ಅಂತ ಹೇಳಿದರೆ ಈ ವ್ಯಕ್ತಿಗೆ
ಈ ಏನು ಸೌಭಾಗ್ಯ ರಾಶಿಯಲ್ಲಿ ಚಂದ್ರನಿದ್ದಾನೆ 9ರಲ್ಲಿ, ಆವಾಗ ಈ ಲಗ್ನದಲ್ಲಿರುವ ಅರಿಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸರಿ. ಹಾಗಂತ ಹೇಳಿದಾಗ ಏನೋ ಒಂದು ವಿಚಿತ್ರವಾಗಿದೆ ಅಂತ ತಿಳ್ಕೊಳ್ಳೋದು ಬೇಡ. ಇನ್ನು ಇದರಲ್ಲಿ ಏನು ಸ್ವಲ್ಪ ಮನೆಯಿಂದ ದೂರವಾಗಿರುವಂತಹ ಲಕ್ಷಣಗಳು ಅಥವಾ ವ್ಯಾವಹಾರಿಕಕ್ಕಾಗಿ ದೂರ ಸ್ಥಳದಲ್ಲಿರುವಂಥ ಸಾಧ್ಯತೆಗಳು ಈ ಜಾತಕದಲ್ಲಿ ಇದೆ. ಇನ್ನು ಇವರಿಗೆ ಮದುವೆ ಯಾವಾಗ ಅಂತ ಕೇಳಿಬಿಟ್ಟಿದ್ದೀರಿ. 2022 ನವೆಂಬರ್ ಒಳಗಾಗಿ ಅಥವಾ ಈ ಸಂದರ್ಭದಲ್ಲಿ ವಿವಾಹ ನಿರ್ಧಾರ ಮಾಡಿಕೊಳ್ಳುವ ಯೋಗ ಉಂಟಾಗುತ್ತೆ. ಈಗ ನಾಡಿದ್ದು ಬರುವ ತಿಂಗಳು ಸೆಪ್ಟೆಂಬರ್ ತಿಂಗಳ 9 ತಾರೀಕು ದಾಟಿದ ಮೇಲೆ ನವೆಂಬರ್ 25ರ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ಹುಡುಗಿ ಸಟ್ಟಾಗುವ ಯೋಗ ಉಂಟಾಗುತ್ತೆ. ಇದಕ್ಕೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆವಾಗ ಈ ಮಗುವಿಗೆ ಇಷ್ಟ ಮತ್ತು ಇಷ್ಟ ಇಲ್ಲದೇ ಇರುವ ಬಗ್ಗೆ ಸರಿಯಾಗಿ ತಿಳಿದು ನಂತರ ಈ ವಿವಾಹಕ್ಕೆ ಹೆಜ್ಜೆ ಇಡುವುದು ಒಳ್ಳೆಯದು. ಮುಂದೆ ಕುಜದೋಷ ಅಂತ ಹೇಳುವುದು ಅಷ್ಟೇನು ಪ್ರಬಲವಾಗಿ ಇಲ್ಲ. ಇದರಲ್ಲಿ ಒಳ್ಳೆಯ ಸಾಧನೆಯಿಂದ ಬದುಕನ್ನು ನಿಭಾಯಿಸಿಕೊಳ್ಳುವ ಗುಣ ಈ ಮಗುವಿನಲ್ಲಿ ಇದೆ. ಮುಂದೆ ಒಳ್ಳೆದಿದೆ. ನಮಸ್ಕಾರ. ಸಂಧಿ ಏನಾದರೂ ಮಾಡಲಿಕ್ಕಿದೆ? ಸಂಧಿ ಅದು ತುಂಬ ಸಮಯ ಇದೆ. ರಾಹು ಬೃಹಸ್ಪತಿ ಸಂಧಿ ಅಂದರೆ ಅದು 18 ವರ್ಷ. ಈಗ ಸಂಧಿಯ ಅವಶ್ಯಕತೆ ಇಲ್ಲ. ಸರಿ ಸರಿ, ಮದುವೆವರೆಗೇನು ತೊಂದರೆ ಇಲ್ಲ. ಹೌದು. ಆದರೆ ಇಲ್ಲಿ ನಾಗದೇವರ ಪ್ರಾರ್ಥನೆ ಮಾಡ್ತಾ ಬರಲಿ. ಅದರ ಮೇಲೆ ಶುಕ್ರ ದುರ್ಗಾ ಕ್ಷೇತ್ರದಲ್ಲಿ ನಿರಂತರವಾದ ಒಂದು 21 ಸಲ ಶುಕ್ರವಾರ ದಿನ ಬೆಳಗ್ಗೆ ಬೇಗ ಎದ್ದು ದೇವಿ ಕ್ಷೇತ್ರಕ್ಕೆ ಹೋಗಿ ದೇವಿಯ ಆರಾಧನೆಯನ್ನು ಮತ್ತು ದೇವಿಗೆ ಒಂದು 5 ಸುತ್ತು ಪ್ರದಕ್ಷಿಣೆ ಬಂದು ಸುಮ್ಮನೆ ಕೂತ್ಕೊಂಡು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿ. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಅದರಿಂದ ಪುಟ್ಟ ವಾಣಿಜ್ಯ ವಿರಾಮದ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಜ್ಯೋತಿಷ್ಯ ಲೋಕಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಸಹಜವಾಗಿ ಪ್ರಶ್ನೆಗಳಿರ್ಬೋದು, ಸಹಜ ಕುತೂಹಲಗಳಿರಬಹುದು, ಮುಂದಿನ ನನ್ನ ಭವಿಷ್ಯ ಹೇಗೆ ಇರ್ಬೋದು, ಏನಾಗಬಹುದು ಎನ್ನುವ ಸಹಜ ಕುತೂಹಲಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ನೇರವಾಗಿ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಕರೆಯನ್ನು ಸ್ವೀಕರಿಸುತ್ತಿದ್ದೇವೆ. ನಮಸ್ಕಾರ. ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು. ಸರ್, ನನ್ನ ಹೆಸರು ದಿನೇಶ್ ಅಂತ. ಯಾರ ಬಗ್ಗೆ ಕೇಳಿಕ್ಕಿದೆ? ನನ್ನ ಬಿಸ್ನೆಸ್ ಒಂದು 3-4 ವರ್ಷದಿಂದ ಎಣ್ಣಕ್ಕೆ ಕೈ ಹಾಕಿದ್ರು ಸಹ ಇದು ಒಳಿತಾಗ್ತಾ ಇಲ್ಲ. ಸರಿ, ಅದರ ಬಗ್ಗೆ ನಾವು ಮಾತಾಡುವ. ಈಗ ನಿಮ್ಮ ಜನ್ಮ ದಿನಾಂಕ ಮತ್ತು ಸಮಯವನ್ನು ಹೇಳಿ. 24/11/81 1981. 24/11/81 ನವೆಂಬರ್ 24 1981. ಹೌದು. 6:15 ಬೆಳಿಗ್ಗೆ 6 ಗಂಟೆ 15. 24/11/81 ಅಲ್ಲ? ಹೌದು. 6 ಗಂಟೆ 15 ನಿಮಿಷ ಬೆಳಿಗ್ಗೆ. ಹೌದು ಹೌದು. ಸರಿ, ನಿಮ್ಮ ವ್ಯಾಪಾರದ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ. ಈಗ ವ್ಯಾಪಾರ ಮತ್ತೆ ಒಂದು ಜಾಗ ಮಾರಾಟಕ್ಕೆ ಅದಕ್ಕೆ ಸಹ ಗಿರಾಕಿ ಬರ್ತದೆ, ಹಿಂದಿಂದನೇ ಹೋಗ್ತದೆ, ಅದು ಸಹ ಸೇಲ್ ಆಗ್ತಾ ಇಲ್ಲ. ಸರಿ, ನೋಡೋಣ ಏನಾದ್ರೂ ಕಾರಣಗಳಿರ್ಬೋದು, ಗುರುಗಳ ಹತ್ರ ಕೇಳೋಣ. ಸರಿ ಸರಿ. ಸ್ವಾತಿ ನಕ್ಷತ್ರ ತುಲಾ ರಾಶಿ. ದಿನೇಶ್ ಅಂತಲ್ಲ? ಹೌದು, ದಿನೇಶ್. ಹೌದು. ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಜನನಾಗಿದ್ದೀರಾ? ಕೇಳಿಸ್ತಾ ಇದೆಯಾ? ಹೌದು ಸರ್, ಹೇಳಿ. ಸ್ವಾತಿ ನಕ್ಷತ್ರ ತುಲಾ ರಾಶಿ ಸರಿ ಅಲ್ವಾ? ಅಲ್ಲ, ನನ್ನ ಕುಂಡಲಿ ಪ್ರಕಾರ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ಉಂಟು. ಹೌದಾ? ಸಮಯವನ್ನು ಮತ್ತೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಏನಂದ್ರೆ ನನ್ನ ಇದು ಸರ್ಟಿಫಿಕೇಟ್ ಅಲ್ಲಿ 24/10 ಅಂತ ಉಂಟು, ನಿಜವಾಗಿ 11 ಅದು ನವೆಂಬರ್. ಹಾಗಾದ್ರೆ ಸಹಜವಾಗಿ ಬದಲಾಗುತ್ತಲ್ವಾ? ಹೌದು. ಸರಿ ಸರಿ. 24 ನವೆಂಬರ್ 81ನೇ ಇಸ್ವಿ ನೀವು ಹೇಳಿದ ಪ್ರಕಾರ 6 ಗಂಟೆ 15 ನಿಮಿಷ ಬೆಳಗ್ಗೆ. ಸರಿ ಅಲ್ವಾ? ಸರಿ. ಹಾಗಾದ್ರೆ ಸ್ವಾತಿ ನಕ್ಷತ್ರ ತುಲಾ ರಾಶಿಯೇ ಬರುವುದು, ಬದಲಾಯಿಸಿಕೊಳ್ಬೇಡಿ. ಆಯ್ತು. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶ ನಡೀತಾ ಇದೆ. 7/6/2030ನೇ ಇಸ್ವಿ, ಇನ್ನು 9 ವರ್ಷ ಇದೆ. ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ಸಮಯ ಯಾವುದು ಅಂದ್ರೆ ಶನಿ ಮಹಾರ್ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. 29/5/2021ರಿಂದ 11/5/2022 ಬರುವ ವರ್ಷ 2022ನೇ ಮೇ ತಿಂಗಳ 29ನೇ ತಾರೀಕಿನವರೆಗೆ ಶನಿ ದಶ ರವಿ ಭುಕ್ತಿ ನಡೀತಾ ಇದೆ. ಹೇಗಿದೆ ನಿಮ್ಮ ಈ ಶನಿ ಮತ್ತು ರವಿಯ ಕಾಂಬಿನೇಷನ್? ಹಾಗೆ ನೋಡಿದರೆ
ಇಲ್ಲಿ ನಿಮ್ಮ ಈ ಒಂದು ಜಾತಕದಲ್ಲಿ ಅತಿ ದೋಷಪ್ರದವಾದ ಸ್ಥಾನಗಳಲ್ಲಿ ರವಿ ಮತ್ತು ಶನಿ ಗ್ರಹಗಳು ಇಲ್ಲ. ಯಾಕೆಂದರೆ ವೃಶ್ಚಿಕ ಲಗ್ನದಲ್ಲಿ ಯಾರು ಜನ್ಮ ಆಗಿರ್ತಾರೆ ಅವರಿಗೆ ಶನಿಯು ಮಧ್ಯಮ ಫಲದಾಯಕ, ಅದೇನು ಉತ್ತಮ ಫಲದಾಯಕ ಅಲ್ಲ. ಆದರೆ ಅವನು ಇರುವಂತಹ ಭಾವವು ಕನ್ಯಾ ರಾಶಿ, ಏಕಾದಶ ರಾಶಿಯಲ್ಲಿದ್ದಾನೆ. ಹಾಗಾಗಿ ಅತಿ ದುರಿತವನ್ನು ಅವನು ಕೊಡುವುದಿಲ್ಲ, ಕಷ್ಟದಿಂದ ಶ್ರಮದಿಂದ ಸಂಪಾದನೆ ಮಾಡುವ ಗುಣವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಈಗಿನ ಸಮಯದಲ್ಲಿ ರವಿ ಮತ್ತು ಶನಿ ಪರಸ್ಪರ ಶತ್ರುಗ್ರಹಗಳು ಆಗಿರುವುದರಿಂದ ಈ ಗ್ರಹಗಳು ಪರಸ್ಪರ ಒಬ್ಬ ಕೊಟ್ಟರೆ ಇನ್ನೊಬ್ಬ ಕೊಡುವುದಿಲ್ಲ ಅಂತ. ಅದರ ಅರ್ಥ ಒಬ್ಬ ಓಕೆ ಅಂತ ನೀವು ವ್ಯವಹಾರದಲ್ಲಿ ಎಲ್ಲ ಆಗುತ್ತೆ ಅಂತ ಹೇಳಿದರೆ ಅಚಾನಕ್ಕಾಗಿ ಅಂತಿಮದಲ್ಲಿ ಅದು ಬದಲಾವಣೆ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಹೇಳುವ ಸಾಧ್ಯತೆಗಳು ಉಂಟಾಗುತ್ತೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ನಿಮಗೆ ಒಳ್ಳೆಯ ಸಮಯದ ಅವಕಾಶಗಳು ಬರುವುದು ಯಾವಾಗ ಅಂದರೆ ಗೋಚಾರದಲ್ಲಿ ದೇವರ ದಯೆ ನಿಮಗೆ ಇದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಈ ಒಂದು ಸಮಸ್ಯೆಗಳ ಅಥವಾ ನಿಮ್ಮ ಇಷ್ಟಾರ್ಥಗಳ ಫಲಗಳು ನೀವು ಅನುಭವಿಸುವಂಥ ಸಮಯ ಯಾವಾಗ ಅಂತ ಹೇಳಿದರೆ ನವೆಂಬರ್ 26ನೇ ತಾರೀಕಿನ ನಂತರ 2021, ಇದೇ ನಾಡಿದ್ದು ನವೆಂಬರ್ 26ನೇ ತಾರೀಕಿನ ನಂತರ ನಿಮಗೆ ಹೊಸ ಬದಲಾವಣೆಗಳು ಉಂಟಾಗುತ್ತೆ. ಅದು ಮೇ ತಿಂಗಳ 2022ರವರೆಗೆ ರವಿ ಭುಕ್ತಿ ಇರಲಿ, ಆದರೆ ನಿಮ್ಮ ರವಿಗ್ರಹವು ಮಿತ್ರಕ್ಷೇತ್ರವಾದಂಥ ವೃಶ್ಚಿಕದಲ್ಲಿದ್ದಾನೆ, ಅದು ಒಳ್ಳೆಯದೇ, ಕೆಟ್ಟದ್ದೇನಲ್ಲ. ಅದರಿಂದ ನಿಮ್ಮ ಜಾತಕದಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕ ನಿಮ್ಮ ಸಾಧನೆಯಲ್ಲಿ ನಿರಂತರವಾದ ಸಾಧನೆ ಮಾಡ್ತಾ ಬರ್ತಾ ಇದ್ದೀರಿ. ಆದರೆ ಈ ಸಾಧನೆಗೆ ಸರಿಯಾದ ಪ್ರತಿಫಲ ನಿಮಗೆ ಇಲ್ಲಿ ತನಕನೂ ಪೂರ್ಣ ಪ್ರಮಾಣದಲ್ಲಿ ಪ್ರಾಪ್ತಿಯಾಗಲಿಲ್ಲ. 10 ಜನರ ಶ್ರಮ ಒಬ್ಬನ ಸಂಬಳ ಪಡೆದುಕೊಳ್ತಾ ಬಂದ ಹಾಗೆ ಇದೆ ನಿಮ್ಮದು. ಹಾಗಾಗಿ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತು ಗ್ರಹಗಳ ಒಂದು ಪಾರ್ಶ್ವದಲ್ಲಿ ಗ್ರಹಗಳು ಇಲ್ಲ. ಹಾಗಾಗಿ ಅದಕ್ಕೆ ಇದು ಕಾಳಸರ್ಪ ಅಂತ ಇಲ್ಲ. ರಾಹುವಿನ ಮುಂಭಾಗದಲ್ಲಿ ಗ್ರಹಗಳು ಯಾರೂ ಇಲ್ಲ, ಅದರ ಹಿಂಭಾಗದಲ್ಲಿ ಇದ್ದಾರೆ, ಅದಕ್ಕೆ ಕಾಳಸರ್ಪ ಅಂತ ಆಗುವುದಿಲ್ಲ. ಆದರೂ ಸಹ ಏಕಪಾರ್ಶ್ವದಲ್ಲಿರುವ ಗ್ರಹಗಳು ಸ್ವಲ್ಪ ನಮ್ಮ ಜೀವನದಲ್ಲಿ ಪ್ರಥಮದಲ್ಲಿ ಸ್ವಲ್ಪ ಅನಂತರ ಅಂದರೆ ಯೌವನ ದಾಟಿದ ಮೇಲೆ ಗೃಹಸ್ಥಾಶ್ರಮದಕ್ಕೆ ಬಂದ ಮೇಲೆ ಸ್ವಲ್ಪ ನೀವು ವಿವಾಹ ನಂತರ ಒಳ್ಳೆಯ ಅಭಿವೃದ್ಧಿಯ ಫಲಗಳನ್ನು ಪಡೆದಂತಹ ಲಕ್ಷಣ ಇದರಲ್ಲಿ ಇದೆ. ಹಾಗಾಗಿ ನೀವು ಮುಂದೆ ಮಾಡುವ ವ್ಯವಹಾರಗಳನ್ನು ನಿಮ್ಮ ಮಡದಿ ಮತ್ತು ನೀವು ಸೇರಿಕೊಂಡು ಪಾರ್ಟ್ನರ್ ಆಗಿ ಮಾಡುವ ಎಲ್ಲ ವ್ಯವಹಾರಗಳಿಗೂ ಉತ್ತಮವಾದ ಫಲಗಳನ್ನು ನೀವು ಅನುಭವಿಸುವ ಸಾಧ್ಯತೆ ಇದೆ. ಆ ಪಾಲುದಾರರು ಅಂತ ಹೇಗೆ ಜೀವನದಲ್ಲಿ ಪತಿ ಪತ್ನಿಯು ಅಂತ ನಾವೇನು ತಿಳ್ಕೊಳ್ತೇವೆ, ಹಾಗೆ ವ್ಯವಹಾರದಲ್ಲಿಯೂ ಅರ್ಧ ಸಮಾನವಾದ ಅರ್ಧ ವ್ಯವಹಾರದ ಅರ್ಧ ಲಾಭವನ್ನು ಅವರಿಗೂ ಅರ್ಧ ಲಾಭವನ್ನು ನಿಮಗೂ. ಅಟ್ಲೀಸ್ಟ್ ಅದಾಗಲಿಲ್ಲ ಅಂದರೆ ನೀವು ಒಂದು ಜಾಯಿಂಟ್ ಅಕೌಂಟ್ನಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಿ ಆದರೂ ಅದರಲ್ಲಿ ವ್ಯವಹಾರವನ್ನು ಮುಂದುವರಿಸುವುದು ಒಳ್ಳೆಯದು. ಹೀಗೆ ಮಾಡಿ ನಾಡಿದ್ದು ನವೆಂಬರ್ ತಿಂಗಳ ನಂತರ ಒಳ್ಳೆಯ ಫಲ ಇದೆ. ಶನಿ ಆರಾಧನೆ, ಶಿವ ಪ್ರಾರ್ಥನೆಯನ್ನು ಮಾಡ್ತಾ ಹೋಗುವುದು, 11 ದಿನ ತಪ್ಪದೆ ನಿಮ್ಮ ಪರಿಸರದಲ್ಲಿರುವ ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿ ಪಂಚಾಕ್ಷರಿ ಜಪದಿಂದ ಕ್ಷೇತ್ರದಲ್ಲಿ 5 ಸುತ್ತು ಪ್ರದಕ್ಷಿಣೆ ಬಂದು ದೇವರಿಗೆ ಶರಣಾಗತಿಯಾಗುವ ನಿಯಮವನ್ನು ಅಳವಡಿಸಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ಸರ್. ವೀಕ್ಷಕರೇ, ತಾವು ಕೂಡ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು ಅಂತ ಹೇಳುತ್ತಾ ಮುಂದಿನ ಕರೆಯನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ನನ್ನ ಮಗನ ವಿಷಯದಲ್ಲಿ. ಅವರ ಹೆಸರು ಹೇಳಿ, ಮಗನ ಹೆಸರು ಹೇಳಿ. ಮಗನ ಹೆಸರು ಯತೀಶ್ ಅಂತ. ಯತೀಶ್ ಅವರ ಜನ್ಮ ದಿನಾಂಕ ಮತ್ತು 1/9/1987. 1/9/1987 ಸೆಪ್ಟೆಂಬರ್ 1. 87. ಮಧ್ಯಾಹ್ನ 2 1/9/1987 ಮಧ್ಯಾಹ್ನ 2 ಗಂಟೆ 3 ನಿಮಿಷ. ಮಧ್ಯಾಹ್ನ 2 ಗಂಟೆ 3 ನಿಮಿಷ. ಸರಿ, ಏನ್ ಕೇಳಲಿಕ್ಕಿದೆ ಮಗನ ಬಗ್ಗೆ? ಅವನ ಉದ್ಯೋಗ ಏನು ಸರಿ ಇಲ್ಲ ಗುರುಜಿ, ಮತ್ತು ಅವನಿಗೆ ಇದೊಂದು ಎಕ್ಸಾಮ್ ಬರೀತಾನೆ, ಅದು ಬರೆದ್ರೆ ಅದರಲ್ಲಿ ಏನಾಗ್ತದೆ ಅಂತ. ಸರಿ. ಜ್ಯೇಷ್ಠ ನಕ್ಷತ್ರ 1ನೇ ಪಾದ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಮಗ ಜನ್ಮ ಆಗಿದ್ದಾರೆ. ಮಂಗಳವಾರ, ಶುಕ್ಲ ಪಕ್ಷ, ಅಷ್ಟಮಿ ತಿಥಿ. ಕೇಳಿಸ್ತಾ ಇದೆಯಾ? ಹೌದು ಸರ್. ಗೊತ್ತಿದೆಯಲ್ಲ ಜ್ಯೇಷ್ಠ ನಕ್ಷತ್ರ ಅಂತ? ಹೌದೌದು. ಈಗ ಅವರಿಗೆ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರ್ದಶ ನಡೀತಾ ಇದೆ. ಶುಕ್ರ ದಶೆ ಅವರಿಗೆ 28/11/2030ನೇ ಇಸ್ವಿಯವರೆಗಿದೆ. ಈ ಶುಕ್ರ ದಶೆಯಲ್ಲಿ ಈಗ ಪ್ರಸ್ತುತ ಇವರಿಗೆ ನಡೀತಾ ಇರುವಂತಹ ದಶಾ ಭುಕ್ತಿ ಯಾವುದು ಅಂದರೆ ರಾಹು ಭುಕ್ತಿ ವಿರಾಮವಾಗಿ ಗುರು ಭುಕ್ತಿ ಪ್ರಾರಂಭ ಆಗಿದೆ. 28/9/2023ರವರೆಗೆ ಶುಕ್ರ ದಶಾ ಗುರುಭುಕ್ತಿಯ ಸಮಯ. ಹಾಗಾಗಿ ಈ ಶುಕ್ರ ದಶೆಯಲ್ಲಿ ಗುರು ಹೇಗೆ ಫಲ ಕೊಡ್ತಾನೆ ಇವರಿಗೆ ಅಂತ ಹೇಳಿದರೆ,
ಶುಕ್ರನು ನಿಮ್ಮ ಮಗುವಿನ ಜಾತಕದಲ್ಲಿ ಸ್ವಲ್ಪ ಬಲಹೀನ, ರವಿ ಮತ್ತು ಶುಕ್ರರು ರಾಶಿಯಲ್ಲಿರುವುದರಿಂದ ಶುಕ್ರನಿಗೆ ಹಸ್ತಯೋಗವೂ ಇರುವುದರಿಂದ ಇವನ ಪ್ರಯತ್ನಗಳು ಯಾವುದೂ ಸಫಲತೆಯನ್ನು ಕಾಣುವುದು ಮಧ್ಯಮ. 9ನೇ ಭಾವದಲ್ಲಿರುವುದರಿಂದ ಅದೃಷ್ಟ ಎದುರಿಗಿದ್ದರೂ ಅನುಭವಿಸಲಿಕ್ಕೆ ಸಿಗುವುದು ನಿಧಾನಗತಿ. ಯಾವುದೇ ಒಂದು ಕರ್ತವ್ಯ ಮಾಡಿದರೂ ಅದನ್ನು ತುಂಬ ದಿನ ಮಾಡ್ಕೊಂಡು ಹೋಗುವ ಮನಸ್ಥಿತಿ ಇವರಿಗೆ ಬರುವುದಿಲ್ಲ ಈ ಶುಕ್ರ ಹಸ್ತದಿಂದಾಗಿ. ಇನ್ನು ಈಗ ಬದಲಾದಂತಹ ಈಗ ಸಮಯ ಯಾವುದು ಕೇಳಿದರೆ ಗುರುಭುಕ್ತಿ, ಇದು ಒಳ್ಳೆಯದಿದೆ. ಇವರ ಜೀವನಕ್ಕೆ ಗುರುವಿನಿಂದ ಶ್ರೇಷ್ಠವಾದ ಫಲಗಳನ್ನು ಇವರು ಅನುಭವಿಸ್ತಾರೆ. ಗುರು ಸಂತೃಪ್ತ ಫಲದಾಯಕ ರಾಶಿಯಲ್ಲೂ ಇದ್ದಾನೆ. ಹಾಗಾಗಿ ಇವರಿಗೆ ಈ ಗುರುಭುಕ್ತಿಯಲ್ಲಿ ಬರುವಂತಹ ಸಮಯ ನಾಡಿದ್ದು 2022ನೇ ಇಸ್ವಿಯ ಜನವರಿಯ ನಂತರ. ಈಗ ಇವರು ಏನು ಎಕ್ಸಾಮ್ ಕಟ್ಟಲಿ, ಏನು ಚಿಂತೆ ಇಲ್ಲ. ಈಗ ಎಕ್ಸಾಮ್ ಕಟ್ಟಿ 2.5 ತಿಂಗಳು ಒಳಗಾಗಿ ಅವರು ಆಗುವಂತಹ ಯೋಗ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ, ಚಿಂತೆ ಬೇಡ. ಅದರಿಂದ ಇವರಿಗೆ ಅಧಿಕ ವ್ಯಾಸಂಗದಿಂದ ಉನ್ನತ ಸ್ಥಾನಮಾನಗಳು, ಉತ್ತಮವಾದ ವ್ಯವಹಾರಗಳು, ಉತ್ತಮವಾದ ಜಾಬ್, ಇದೆಲ್ಲ ಇವರಿಗೆ ಖಂಡಿತವಾಗಿ ನೀವು ಕೇಳಿದ್ರೂ ಸಿಗುತ್ತೆ, ಕೇಳದಿದ್ದರೂ ಸಿಗುತ್ತೆ. ಒಳ್ಳೆಯ ಮಗು ಇವರಿಗೆ. ವಿದೇಶಕ್ಕೆ ಹೋಗಬೇಕು, ಅಲ್ಲಿ ಅದು ಮಾಡಬೇಕು, ಇಂಥ ಬೇರೆ ಬೇರೆ ರೀತಿಯ ಕನಸುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ಜಾತಕ ಇದು. ಕೆಟ್ಟ ಜಾತಕ ಏನಲ್ಲ. ಒಳ್ಳೆಯ ಸಂಸ್ಕಾರವಿರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಮತ್ತು ಒಳ್ಳೆಯ ಸಾಧನೆಗಳಿರುತ್ತೆ. ಹಾಗಾಗಿ ಕೆಟ್ಟ ದಾರಿಯಲ್ಲಿ ಬದುಕಿದಂತಹ ಲಕ್ಷಣ ಇದು ಜಾತಕದಲ್ಲಿ ಕಾಣುವುದಿಲ್ಲ. ಅದರಿಂದ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗಲಿಲ್ಲ ಅಂತ ನಾವು ತೀರ್ಮಾನ ಮಾಡಬೇಕೇ ಹೊರತಾಗಿ ಇವರಿಗೆ ಪ್ರಯತ್ನ ಇಲ್ಲದೆ ಇರುವ ವ್ಯಕ್ತಿ ಅಂತ ಇದು ಏನೇ ಇಲ್ಲ. ಅದರಿಂದಾಗಿ ಇವರಿಗೆ 2022ರ ಪ್ರಾರಂಭದ ನಂತರ ಜೀವನದಲ್ಲಿ ಹೊಸ ಬದಲಾವಣೆಗಳು ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಈಗ ಚಾತುರ್ಮಾಸ ಕಾಲ ನಿಮ್ಮ ವಂಶದಲ್ಲಿಯೋ ಅಥವಾ ನಿಮ್ಮ ಕಮ್ಯುನಿಟಿಯಲ್ಲಿಯೋ ಯಾರಾದರೂ ಗುರುಗಳಿದ್ದರೆ ಅಲ್ಲಿ ಹೋಗಿ ಪಾದಪೂಜೆಯನ್ನು ಮಾಡಿ, ಅಲ್ಲಿ ಅದಲ್ಲದೆ ಶೃಂಗೇರಿಗಾದರೂ ಹೋಗಿ ಬನ್ನಿ. ಹಾಗೆ ನಿಮ್ಮ ಕಮ್ಯುನಿಟಿಯಲ್ಲಿರುವ ಗುರುಗಳಾದರೂ ಒಂದು ಪಾದಪೂಜೆ ಮಾಡಿ, ವಿಷ್ಣು ಸಹಸ್ರ ನಾಮಾರ್ಚನೆಯನ್ನು ತುಳಸಿಯಿಂದ ಮಹಾವಿಷ್ಣು ದೇವರಿಗೆ ಮಾಡುವುದರಿಂದ ಈ ಇಷ್ಟಾರ್ಥಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಹೀಗೆ ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ. ತಾವು ಕೂಡ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡ್ಬೋದು ಅಂತ ಹೇಳ್ತು. ಬಹುಶಃ ಸಾಕಷ್ಟು ಕರೆಗಳು ಮಾತಿನ ಮನೆಯಲ್ಲಿ ಕಾಯ್ತೇವೆ. ಮುಂದಿನ ಕರೆಯನ್ನು ನೇರವಾಗಿ ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು? ನಾವು ಮುಲ್ಕಿಯಿಂದ. ಯಾರು ಮಾತಾಡ್ತಾ ಇದ್ದೀರಿ? ರಾಜೇಶ್ ಅಂತ. ರಾಜೇಶ್, ಯಾರ ಬಗ್ಗೆ ಕೇಳಿಕಿದೆ? ನಿಮ್ಮ ಬಗ್ಗೆ? ನನ್ನ ಬಗ್ಗೆ. ನಂದು 1983. ಮೊದಲು ದಿನಾಂಕ ಹೇಳಿ. ದಿನಾಂಕ, ತಿಂಗಳು? ಆಗಸ್ಟ್ 20. ಆಗಸ್ಟ್ 20, 20/8/83. 20/8/83. ಸರಿ ಅಲ್ಲ? ಹಾ ಸರಿ. ಸಮಯ? ಧನುರಾಶಿ. ಸಮಯ ಹೇಳಿ. ಸಮಯ ನೆನಪಿಲ್ಲ. ಧನುರಾಶಿ ಪೂರ್ವಾಷಾಢ ನಕ್ಷತ್ರ. ಅಲ್ಲ, ಗೊತ್ತಿದೆಯಾ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ? ಮಧ್ಯಾಹ್ನ ಸುಮಾರು 12 ಗಂಟೆ ಸುಮಾರು. 12:30 ಅಂತ ಹಾಕುವ. ಏನ್ ಹೇಳಿದ್ರಿ? ಧನುರಾಶಿ ನಕ್ಷತ್ರ ಪೂರ್ವಾಷಾಢ. ಉತ್ತರಾಷಾಢ ನಕ್ಷತ್ರ ಬರುತ್ತಲ್ವಾ? ಪೂರ್ವಾಷಾಢ ಅಂತ. ಹಾಗಾದ್ರೆ ಸಮಯ ಬದಲಾಗಿರ್ಬೇಕು. 12 ಗಂಟೆ ಅಂತ ಹೇಳಿ. ಹೌದಾ? 12 ಗಂಟೆ ಅಂತನಾ? ಓಕೆ. ಈ ಸಮಯ ಸರಿ ಇಲ್ಲದೆ ಹೋದರೆ ನಮಗೆ ನಾವು ಹೇಳುವ ಎಲ್ಲ ವಿಷಯಗಳು ಸುಳ್ಳಾಗುತ್ತೆ. ಆವಾಗ ಏನಾಗುತ್ತೆ? ಆಸ್ತಿಕರನ್ನು ನಾಸ್ತಿಕರನ್ನಾಗಿ ಮಾಡಿದ ಫಲ ಬರುತ್ತೆ ನಮಗೆ. ನೋಡಿ, 12 ಗಂಟೆ 5 ನಿಮಿಷಕ್ಕೆ ಹಾಕಿದರೂ ಸಹ ಈ 12 ಗಂಟೆ 5 ಓಕೆ 12 ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ. ಪೂರ್ವಾಷಾಢ ನಕ್ಷತ್ರ 4ನೇ ಚರಣ, ಧನುರ್ ರಾಶಿಯಲ್ಲಿ ಜನನಾಗಿದ್ದೀರಿ. ಈಗ ಇದು ಶನಿವಾರ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶೆ ನಡೀತಾ ಇದೆ. ಸರಿ ನೆನ್ಪಿಟ್ಕೊಳ್ಳಿ. 6/10/2024 ಸಮಯದ ಆಧಾರದಿಂದ ಸ್ವಲ್ಪ ದಶಾಭುಕ್ತಿಗಳು ಮುಗಿಯುವುದು, ಪ್ರಾರಂಭ ಮಾಡುವುದು ವ್ಯತ್ಯಾಸಗಳು ಇರಬಹುದು. ಆದರೆ ಹತ್ತಿರದ ಸಮಯವನ್ನು ನಾವು ನಿರ್ಧಾರ ಮಾಡಿದರೆ ಈಗ ನಿಮಗೆ ನಡೀತಾ ಇರುವಂತಹ ರಾಹು ದಶೆಯ ಎಂಡಿಂಗ್ ಪೀರಿಯಡ್, ಅಂದರೆ ಅಂತಿಮ ಸಮಯ. ಅಂದರೆ ಈಗ ರವಿ ಭುಕ್ತಿ ನಡೀತಾ ಇದೆ. ನಾಡಿದ್ದು ಮಾರ್ಚ್ 22ರವರೆಗೆ, 2022 ಮಾರ್ಚ್ ರಾಹುದಶ ರವಿ ಭುಕ್ತಿ. ಇದು ಒಳ್ಳೆಯದಲ್ಲ. ಇನ್ನು ಚಂದ್ರಭುಕ್ತಿ, ಯಾವುದೇ ದಶಾಕಾಲದ ಪ್ರಥಮ ಸಮಯವು
ಯಾವುದೇ ದಶಾಕಾಲದ ಅಂತಿಮ ಕಾಲಗಳು ನಮ್ಮ ಜೀವನದಲ್ಲಿ ನಾವು ಇಷ್ಟಪಟ್ಟ ಹಾಗೆ ಫಲಗಳನ್ನು ಅನುಭವಿಸಲಿಕ್ಕೆ ಅವರು ಬಿಡುವುದಿಲ್ಲ. ಅದರಿಂದಾಗಿ ನಾನು ಹೇಳೋದು, ಈಗ ನಿಮಗೆ ರಾಹು ದಶ ಚಂದ್ರಭುಕ್ತಿ ಹೇಗಿದೆ ಅಂತ ನೋಡಿಕೊಳ್ಳುವ. ಈಗ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಚಂದ್ರನ ಸ್ಥಾನಮಾನಗಳು ಹೇಗಿದೆ ಅಂತ. ರಾಹುವಿನಿಂದ 8ನೇ ಭಾವ ಭಾಗ್ಯಾಧಿಪತಿಯಾಗಿ ಅಲ್ಲ ಕರ್ಮಾಧಿಪತಿಯಾಗಿ ತೃತೀಯದಲ್ಲಿರುವುದರಿಂದ ಚಂದ್ರಭುಕ್ತಿ ನಿಮಗೆ ಒಳ್ಳೆ ಬರುತ್ತೆ. ಯಾವಾಗ ಅಂತ ಹೇಳಿದರೆ 2022 ಮಾರ್ಚಿಯ ನಂತರ. ಅದಲ್ಲದೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಮಯ ರವಿಭುಕ್ತಿಯಲ್ಲಿ ನಿಮಗೆ ಅಷ್ಟು ಕೆಟ್ಟದ್ದು ಅಂತಲೂ ಹೇಳುವ ಹಾಗಿಲ್ಲ, ಒಳ್ಳೆಯದು ಅಂತ ಹೇಳುವ ಹಾಗೂ ಇಲ್ಲ. ವ್ಯಕ್ತಿತ್ವದಲ್ಲಿ ನೀವು ಯಾರಿಗೂ ಬಗ್ಗದೆ ಬದುಕುವ ಯೋಗದ ಗುಣವನ್ನು ಹೊಂದಿದವರು, ಈಗೋ ಪ್ರವೃತ್ತಿ ಇರುತ್ತೆ ಅಂತ. ಮತ್ತು ಸಾಧನೆಯಿಂದ ಕೆಲವು ಸ್ಥಾನಮಾನಗಳನ್ನು ಮುಟ್ಟಿದವರು ಅಂತ. ಸಮಾಜ ಸೇವೆಯಾಗಿರಬಹುದು, ಅಥವಾ ರಾಜಕೀಯ ಆಗಿರ್ಬೋದು, ಅಥವಾ ವ್ಯಾವಹಾರಿಕವಾಗಿರ್ಬೋದು, ಅಥವಾ ವೃತ್ತಿ ಕ್ಷೇತ್ರಗಳಾಗಿರ್ಬೋದು. ಇದರೆಲ್ಲರಲ್ಲಿಯೂ ನಿಮ್ಮನ್ನು ನೋಡಿ ಕಲಿಯುವ ಆದರ್ಶತೆ ತುಂಬ ಜನರಿಗೆ ಇರಬೇಕಾಗಬಹುದು. ಯಾಕೆಂದರೆ ಲಗ್ನದಲ್ಲಿ ಶನಿ ಇದ್ದಾಗ ತುಲಾ ಲಗ್ನದಲ್ಲಿ ಅವರು ಸಾಧಕರಾಗಿರ್ತಾರೆ, ಸಹನಾ ಗುಣದವರಾಗಿರ್ತಾರೆ. ಸ್ವಲ್ಪ ಶಾರ್ಟ್ ಟೆಂಪರ್ ಇರುತ್ತೆ, ಕೆಲವು ವಿಷಯಗಳಲ್ಲಿ ಸಂಕಷ್ಟಗಳನ್ನು ಪಡೆದುಕೊಂಡ ಸಾಧ್ಯತೆಗಳು ಇರುತ್ತೆ. ಆದರೂ ಅದನ್ನು ಮೀರಿ ಬದುಕಿದಂತಹ ಗುಣವೂ ಇದರಲ್ಲಿ ಇದೆ. ನಷ್ಟ ಕಷ್ಟಾದಿಗಳನ್ನು ಎದುರಿಸಿದ ಯೋಗ ರಾಹು ಮಹಾರದಶೆಯಲ್ಲಿ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ನಾನು ಹೇಳುವುದು, ಭವಿಷ್ಯತ್ತಿನಲ್ಲಿ ರಾಹು ಆದ ಮೇಲೆ ಗುರು ಮಹಾರದಶೆ, ಇದು ನಿಮ್ಮ ನಿಜ ಜೀವನದಲ್ಲಿ ಉತ್ತುಂಗ ಸ್ಥಾನಮಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಧಾರ್ಮಿಕವಾದಂಥ ದಶೆಯಲ್ಲಿ, ಸಂಪಾದನೆಯ ವಿಷಯದಲ್ಲಿ, ವ್ಯವಹಾರದ ವಿಷಯದಲ್ಲಿ ಎಲ್ಲದರಲ್ಲಿಯೂ ಒಂದು ಹೊಸ ತಿರುವು ಉಂಟಾಗಿ ಜೀವನದ ಬದಲಾವಣೆಯ ಅನುಗ್ರಹವನ್ನು ಗುರು ದಶಾಕಾಲವು ನಿಮಗೆ ಮಾಡಲ್ಪಡುತ್ತೆ. ಅದರಿಂದ ಈಗ ತಾವು ಮಾಡಬೇಕಾದದ್ದು ನಾಗದೇವರ ಪ್ರಾರ್ಥನೆ. ನಿಮ್ಮ ವಂಶದಲ್ಲಿರುವಂತಹ ದೈವಿಕ ಆರಾಧನೆಗೆ, ಸಂಕ್ರಮಣ ದಿನ ದೈವಿಕ ಆರಾಧನೆಗೆ ಹೆಚ್ಚಿನ ಮಹತ್ವ ಕೊಡಿ. ಅದಲ್ಲದೆ ಈಗ ರವಿಭುಕ್ತಿಯಾಗಿರುವುದರಿಂದ ಶಿವ ದೇವಸ್ಥಾನ, ಈಶ್ವರ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ರುದ್ರಾಭಿಷೇಕವನ್ನು ಸೋಮವಾರ ಪ್ರತಿ ಸೋಮವಾರ 11 ಸೋಮವಾರ ನೀವು ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿ, ಬಿಲ್ವಪತ್ರ ಅರ್ಚನೆಯನ್ನು ಮಾಡಿ, ಮನೆಯಲ್ಲಿಯೂ ಶಿವನಿಗೆ ನಂದಾದೀಪ ಹಚ್ಚಿ ಓಂ ನಮಃ ಶಿವಾಯ ಅಂತ ಹೇಳುವ ಜಪವನ್ನು ಮಾಡ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಸಾಧನೆಗೆ ಅನುಗ್ರಹವನ್ನು ಪಡೆಯುತ್ತೀರಾ ಅಂತ ಹೇಳ್ತೇನೆ. ಇಷ್ಟು ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಕೇವಲ ತಮ್ಮ ಜನ್ಮ ದಿನಾಂಕ ಮತ್ತು ಸಮಯವನ್ನು ಮಾತ್ರ ಹೇಳಿದರೆ ಸಾಕು. ಮತ್ತು ಯಾವ ವಿಷಯದ ಬಗ್ಗೆ ನಿಮಗೆ ಕೇಳಲಿಕ್ಕಿದೆ ಆ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಪ್ರಶ್ನೆಯನ್ನು ಕೇಳಿದರೆ ಸೂಕ್ತವಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಗಣಕೀಕೃತ ವ್ಯವಸ್ಥೆಯಲ್ಲಿ ನಾವು ಇರುವುದರಿಂದ ನಿಖರವಾದಂತಹ ಮಾಹಿತಿಯನ್ನು ನೀವು ಕೊಡಬೇಕಾಗ್ತದೆ. ಕೇವಲ 2 ಮಾಹಿತಿಗಳು, ಅಂದರೆ ಜನನ ದಿನಾಂಕ ಮತ್ತು ಸಮಯ. ಹಲೋ, 93. ನಿಮ್ಮ ಹೆಸರು ಹೇಳಿ ಸರ್. ಚರಣ್. ಚರಣ್. ಜನನದ ಸಮಯ ಮತ್ತು ದಿನಾಂಕ 1/10/93. 1/10/1993 ಅಕ್ಟೋಬರ್ 1 9 ಗಂಟೆ 53 ನಿಮಿಷ. 10:93 9 ಗಂಟೆ 53 ನಿಮಿಷ ಬೆಳಿಗ್ಗೆ. ಆರೋಗ್ಯ ಮತ್ತು ಉದ್ಯೋಗದ ಬಗ್ಗೆ ಸರ್. ಎಷ್ಟು ಗಂಟೆ? 9:53 ಬೆಳಿಗ್ಗೆ. ಆರೋಗ್ಯ ಮತ್ತು ಉದ್ಯೋಗ. ಸರಿ. ಏನ್ ಮಾಡ್ಕೊಂಡಿದ್ದೀರಿ ಚರಣ್ ಅವರು? ಮನೆಯಲ್ಲಿ ಅಲ್ಲ, ಕೆಲಸಕ್ಕೆ ಹೋಗ್ತಾನೆ, ಚಿಕ್ಕ ಕೆಲಸಕ್ಕೆ. ರೇವತಿ ನಕ್ಷತ್ರ ಮೀನ ರಾಶಿ ಅಲ್ವಮ್ಮ? ಹೌದು ಗುರುಜಿ. ಓಕೆ. ರೇವತಿ ನಕ್ಷತ್ರ ಮೀನ ರಾಶಿ ಆದರೆ ಸ್ವಲ್ಪ ಜಾಗ್ರತೆ ಇರಬೇಕಾದ ಕಾಲ ಎದುರಿಗೆ ಇದೆ. ಈಗ ರೇವತಿ ನಕ್ಷತ್ರ ಮೀನ ರಾಶಿ ಆದ ನಿಮ್ಮ ಮಗ ಅಲ್ವಾ? ಹೌದು. ಇವರಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ದಶೆಯಲ್ಲಿ ಇವರಿಗೆ ನಡೀತಾ ಇರುವಂತಹ ಪ್ರೆಸೆಂಟ್ ಭುಕ್ತಿ ಕಾಲ ಯಾವುದು ಅಂತ ಕೇಳಿದರೆ ಕುಜಭುಕ್ತಿ. ಶುಕ್ರದಶ ಕುಜಭುಕ್ತಿಯ ಸಮಯ. ಶುಕ್ರದಶ ಕುಜಭುಕ್ತಿ ಸ್ವಲ್ಪ ಒಳ್ಳೆಯದಿಲ್ಲಲ್ಲ, ಸಮಯ ಅಷ್ಟು ಚೆನ್ನಾಗಿಲ್ಲ, ಜಾಗ್ರತೆ ಮಾಡಬೇಕಲ್ಲ. ಯಾಕೆ ಅಂತ ಕೇಳಿದರೆ ಇಲ್ಲಿ ಕುಜ ವ್ಯಯದಲ್ಲಿರುವುದರಿಂದ ಸ್ವಲ್ಪ ಕುಜನು ವ್ಯಯದಲ್ಲಿದ್ದರೆ ಕೆಲವು ನಷ್ಟಗಳನ್ನು ಅನುಭವಿಸುವುದು, ಅಪವಾದಗಳನ್ನು ಅನುಭವಿಸುವುದು, ಸ್ವಲ್ಪ ಎಂತ ಹೇಳ್ತಾರಲ್ಲ,
ಯಾರಿಗೂ ಇಷ್ಟ ಇಲ್ಲದೇ ಇರುವಂತಹ ಕೆಲವು ಕರ್ತವ್ಯಗಳನ್ನು ಮಾಡುವುದು, ಹಾಗಾಗಿ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲವೇ ಇಲ್ಲದ ಹಾಗಾಗುವುದು, ಸ್ಥಿರವಾದ ಉದ್ಯೋಗದ ಮೇಲೆ ನಿಂತುಕೊಳ್ಳಿಕ್ಕೆ ಆಗದೇ ಇರುವ ಹಾಗೆ ಮಾಡುವುದು, ಸ್ವಲ್ಪ ದುರ್ಜನ ಸವಾಸಗಳೆಲ್ಲ ಪ್ರಾರಂಭಗೊಳ್ಳುವ ಸಾಧ್ಯತೆಗಳಿರುವುದು. ಹಾಗಾಗಿ ಇದು ಒಂದು ಸ್ವಲ್ಪ ಒಳ್ಳೆಯದಲ್ಲ. ಅದು ಏನಾದರೂ ಈ ಬೇರೆಯವರಿಗೆ ಉಪಕಾರ ಮಾಡಿ ಆಪಾದನೆ ಕಟ್ಟಿಕೊಳ್ಳುವುದು, ಇದೆಲ್ಲ ಅಮ್ಮ ನೆನ್ಪಿಟ್ಟುಕೊಳ್ಳಿ, ಇತ್ತೀಚಿನ ದಿನದಲ್ಲಿ ಸ್ವಲ್ಪ ನಡಿಲಿಕ್ಕೆ ಪ್ರಾರಂಭ ಆದದ್ದಷ್ಟೇ. ಆ ಮಗುವಿಗೆ ಹೇಳಿಬಿಡಿ, ಒಳ್ಳೆಯದಿಲ್ಲಪ್ಪ ನಿನ್ನ ಟೈಮು ನೀನು ಬೇಕು ಅಂಥೇಳಿ ತುಂಬ ಸಮಸ್ಯೆಗೆ ಒಳಪಡ್ತೀಯಾ ಅಂತ ಹೇಳುವುದು ಒಳ್ಳೆಯದು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ, ಗೋಚಾರದಲ್ಲಿ ಮೀನರಾಶಿಗೆ ಗುರುಬಲ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ ಈಗ ಒಂದು. ಎರಡನೇದಾಗಿ ನೋಡಿ, ಬರುವ ವರ್ಷ 2022 ಜೂನ್ ತಿಂಗಳ 22 ತಾರೀಕಿಗೆ 7 ಶನಿಕಾಲ ಪ್ರಾರಂಭ ಆಗ್ತಾ ಇದೆ, 7.5 ಶನಿ. ಹಾಗಾಗಿ 2-3 ಒಟ್ಟಿಗಾದಾಗ ದಶಾಕಾಲವು ಇಲ್ಲದೇ ಇರುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಇಂಥ ಸಂದರ್ಭದಲ್ಲಿ ರಾತ್ರಿ ಸಂಚಾರ, ಡೇರಿಂಗ್ ಡ್ರೈವಿಂಗ್ ಇದೆಲ್ಲ ಮಾಡಬಾರ್ದು. ಇಲ್ಲಿ ವಾಹನ ಅಪಘಾತಗಳು ಸ್ವಲ್ಪ ಏನಾದರೂ ಅಷ್ಟು ಖುಷಿಯಲ್ಲಿ ಹೇಳುವಂತಹ ಸಮಯ ಈಗ ಪ್ರೆಸೆಂಟ್. ಹೆದರಿಸುವುದು ಅಂತಲ್ಲ, ಸಮಯ ಅಷ್ಟು ಆಗಿದೆ. ಹಾಗಾಗಿ ಚಿಂತೆ ಮಾಡಲಿಕ್ಕಿಲ್ಲ. ಜಾತಕದಿಂದ ನಮಗೇನು ಪ್ರಾಪ್ತಿಯಾಗುತ್ತೆ, ಏನು ತಿಳ್ಕೊಳ್ಳಿಕ್ಕಿದೆ ಅಂತ ನಾವು ಏನಾದರೂ ತಿಳ್ಕೊಂಡ್ರೆ, ನಾವು ಯಾವ ಸಂದರ್ಭದಲ್ಲಿ ನಮ್ಮ ಇಂದ್ರಿಯಗಳನ್ನು ಮತ್ತು ನಮ್ಮ ಜೀವಿತ ಕಾಲದಲ್ಲಿ ಬರುವಂಥ ಸನ್ನಿವೇಶಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳುವ ಪ್ರಜ್ಞಾವಸ್ಥೆ, ಬುದ್ಧಿ ಮತ್ತು ಮೇಧ ಇದೆಲ್ಲವೂ ಭಗವಂತ ನಮಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಜಾತಕದಲ್ಲಿ ಬರುವ ಸುಖ ದುಃಖಗಳನ್ನು ತೋರಿಸ್ತಾರೆ, ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳುವುದನ್ನು ಪ್ರಜ್ಞಾ ಮೇಧ ಯಶಃ ಇದೆಲ್ಲದರಿಂದ ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ಇಲ್ಲಿ ನಡೆಯುವುದನ್ನು ಬ್ರಹ್ಮ ಬರೆದ ಲಿಪಿಯನ್ನು ತಪ್ಪಿಸಲಿಕ್ಕೆ ಆಗದೇ ಹೋದರೂ ಅದನ್ನು ಕಡಿಮೆಗೊಳಿಸ್ಬೋದು, 100ಕ್ಕೆ 90% ಕಡಿಮೆಗೊಳಿಸ್ಬೋದು. ಅದರಿಂದ ಈಗ ಬೆಳೆಯುವ ಯುವ ಪ್ರತಿಭೆಯವನು, ಹಾಗಾಗಿ ಇಂತಹ ಯುವ ಪ್ರತಿಭೆಯ ಸಮಯದಲ್ಲಿ ಸ್ವಲ್ಪ ವ್ಯಕ್ತಿತ್ವದ ಮೇಲೆ ಒಳ್ಳೆಯ ಹೆಸರು ಬಂದಾಗ ಭವಿಷ್ಯತ್ತಿನಲ್ಲಿ ಅದಕ್ಕೆ ತುಂಬ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ನಾನು ಹೇಳುವುದೇನು ಅಂತೇಳಿದರೆ, ಇಂತಹ ಸಂದರ್ಭಗಳಲ್ಲಿ ನಾವುಗಳು ಕೆಲವು ಸಮಾಧಾನಕರವಾದ ನಿರ್ಧಾರ ಮಾಡಿ. ಇವನಿಗೆ ಏನು ಮಾಡಬೇಕು, ಪ್ರತಿ ಮಂಗಳವಾರ ಮಾರಿಕಾಂಬ ದೇವಸ್ಥಾನ, ರಾಜರಾಜೇಶ್ವರಿ ಟೆಂಪಲ್ ಅಥವಾ ಮುಕಾಂಬಿಕಾ, ಭದ್ರಕಾಳಿ ಇಂತಹ ತಾಮಸ ಸ್ವರೂಪ ರಾಜಸ ಗುಣ ಇರುವಂತಹ ದೇವರ ಸ್ಥಳದಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಒಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರುವುದು ಒಳ್ಳೆಯದು. ಈ ರೀತಿ ಮಾಡ್ತಾ ಬನ್ನಿ, ಮುಂದೆ ಒಳ್ಳೆಯದಾಗುತ್ತೆ. ತಾತ್ಕಾಲಿಕವಾದ ಶಾರ್ಟ್ ಟೆಂಪರ್ ಇದೆ ಅವರಿಗೆ, ಅದರಿಂದ ಸ್ವಲ್ಪ ಸಮಾಧಾನವಾಗಿರುವಂತಹ ಪ್ರಾಣಾಯಾಮ, ವ್ಯಾಯಾಮ ಅಥವಾ ಯೋಗಾಸನಗಳನ್ನು ಮಾಡಲಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಕಾರ್ಯವನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಪುನೀತ್ ರಾಜ್. ನಿಮ್ಮ ಬಗ್ಗೆನೇ ಕೇಳಿಕ್ಕಿದೆಯಾ? ಹೇಳಿ, ತಮ್ಮ ಜನ್ಮ ದಿನಾಂಕ ಮತ್ತು ಸಮಯ. ಸರ್, 19/7/1999. 19/8/99. 19/7/1999. ಆಗಲು ಎಷ್ಟು ಗಂಟೆಗೆ? ಬೆಳಿಗ್ಗೆ 10:51. ಬೆಳಿಗ್ಗೆ 10:51. ಓಕೆ. ಏನು ಕೇಳಿಕ್ಕಿದೆ ನಿಮಗೆ? ಸರ್, ನಂಗೆ ಒಂದು ಉದ್ಯೋಗದ ಬಗ್ಗೆ ಕೇಳಿಕ್ಕಿದೆ ಸರ್. ಉದ್ಯೋಗ, ಈಗ ಏನಾದರೂ ಉದ್ಯೋಗ ಮಾಡ್ಕೊಂಡಿದ್ದೀರಾ? ಸರ್ ಹೇಳಿ. ಈಗ ಉದ್ಯೋಗದಲ್ಲಿ ಇದ್ದೀರಾ? ಇಲ್ಲ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಓಕೆ. ನಿಮ್ಮ ಹೆಸರು ಏನಂದ್ರೆ ಇವ್ರದ್ದು? ಪುನೀತ್ ರಾಜ್. ಓಕೆ, ಒಳ್ಳೆಯ ಹೆಸರಿಗೆ ಸರಿಯಾಗಿ ಇರ್ತೀರಿ ನೀವು. ಯಾಕೆಂದರೆ ಈ ಹಸ್ತ ನಕ್ಷತ್ರದಲ್ಲಿ ಯಾರು ಜನನ ಆಗ್ತಾರೆ ಅವರು ಒಂದು ಮನೆಯಲ್ಲಿ ಒಬ್ಬ ಇದ್ದರೆ 10 ಜನ ಇದ್ದ ಹಾಗೆ. ಅವರು ಹಾಸ್ಯಪ್ರದವಾಗಿರ್ತಾರೆ, ಒಳ್ಳೆಯ ಎಲ್ಲರನ್ನು ನಗಿಸುವಂಥ ಗುಣ ಇರುತ್ತೆ. ಅದರ ಮೇಲೆ ಎಲ್ಲ ಕರ್ತವ್ಯಗಳಲ್ಲಿ ಅಲರ್ಟ್ ಆಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಯೋಗ್ಯತೆ ಅವರಲ್ಲಿ ಉಂಟಾಗುತ್ತೆ. ಹೊಗಳುವುದಲ್ಲ ನಿಮ್ಮನ್ನು, ನಿಮ್ಮ ಪರಿಸರದಲ್ಲಿ ಕೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯ. ಒಳ್ಳೆದಿದೆ ಅಮ್ಮ, ಒಳ್ಳೆದಿದೆ. ತುಂಬ ಖುಷಿ ಆಯಿತು. ನಿಮ್ಮ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ಪ್ರತಿಭಾವಂತ ಮಕ್ಕಳು ನೀವೆಲ್ಲ. ಭವಿಷ್ಯತ್ತಿಗೆ ನಮ್ಮ ಸಮಾಜಕ್ಕೆ, ಭಾರತಕ್ಕೆಲ್ಲ ನಿಮ್ಮಂಥ ಕೊಡುಗೆಯಾದ ಮಕ್ಕಳು ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ
ಸ್ವಯಂಕೃತವಾದ ಅಭಿವೃದ್ಧಿಗಿಂತಲೂ ಸಮಾಜದ ಮತ್ತು ಸಾರ್ವತ್ರಿಕವಾದ ಕಳಕಳಿ ಯಾರಲ್ಲಿರುತ್ತೆ ಅದು ನಮಗೆ ಎಸೆಟ್ ಅಂತ ಹೇಳೋದು ನಾವು. ಏನಂತೀರಿ ಅಂತ ಗೊತ್ತಿಲ್ಲ. ಖಂಡಿತ. ಅಂತಹ ಗುಣಗಳು ನಿಮ್ಮಲ್ಲಿದೆ. ನಿಮಗೀಗ ರಾಹು ದಶೆ ನಡೀತಾ ಇದೆ, ಸ್ವಲ್ಪ ಶಾರ್ಟ್ ಟೆಂಪರ್, ಬೇಗ ಸಿಟ್ಟಿಗೊಳಗಾಗುವ ಗುಣ ಇದೆ ನಿಮಗೆ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಈಗ ನಡೀತಾ ಇರುವಂತಹ ಕೇತು ಭುಕ್ತಿ, ಏನಾದರೂ ಮನೆಯಲ್ಲಿ ಈ 1.5 ವರ್ಷದಿಂದ ಏನಾದರೂ ದುಃಖ ಪ್ರಸಂಗಗಳು ಎದುರಾಯ್ತಾ? ಎದುರಾಯ್ತು ಸರ್. ಹಾಂ, ಹಾಗಾಗಿ ಅದು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಈಗ ನಾನು ಹೇಳೋದು ಶುಕ್ರಭುಕ್ತಿ, ರಾಹುದಶ ಶುಕ್ರಭುಕ್ತಿಯ ಪ್ರೆಸೆಂಟ್ ಟೈಮಲ್ಲಿ ಇದ್ದೀರಿ. ಈ ರಾಹುದಶ ಶುಕ್ರಭುಕ್ತಿ ನಿಮಗೆ ರಾಹುದಶೆಯಲ್ಲಿ ಚಿಂತೆ ಇಲ್ಲ. ನೀವು ಎಂತ ಹೇಳ್ತೀವಲ್ಲ, ತುಂಬ ಚಾಣಕ್ಯತನದಿಂದ ಸಂಪಾದನೆ ಮಾಡುವ ಬೇರೆ ಬೇರೆ ಮೂಲದಿಂದ ಸಂಪಾದನೆ ಮಾಡುವ ಗುಣ ನಿಮ್ಮಲ್ಲಿ ಚೆನ್ನಾಗಿದೆ. ರಾಹುದಶ ಶುಕ್ರಭುಕ್ತಿ ಅಂತ ಹೇಳಿದಾಗ ಎಷ್ಟು 91ನೇ ಇಸ್ವಿಯಲ್ಲ? 1999. ಸ್ವಲ್ಪ ಜಾಗ್ರತೆ ಮಾಡಬೇಕಮ್ಮ. ಸ್ವಲ್ಪ ತಂಪು ಗಾಳಿ ಬೀಸ್ತಾ ಇರುವಂಥ ಲಕ್ಷಣ ಸ್ಟಾರ್ಟ್ ಆಗಿದೆ ನಿಮಗೆ. ಶುಕ್ರ ವ್ಯಯದಲ್ಲಿರುವುದರಿಂದ ಸ್ತ್ರೀ ಸಂಬಂಧಪಟ್ಟ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿಗಳು ಎದುರಾಗ್ಬೋದು. ಆಕ್ಸಿಡೆಂಟ್ ಅಂತ ಹೇಳುವುದು, ನಾನು ಹೋಗಿ ಹೊಡೆದ್ರೂ ನನ್ನ ಕಾಲು ಮುರಿಯುತ್ತೆ, ಬೇರೆಯವರು ಬಂದು ನನಗೆ ಹೊಡೆದ್ರೂ ನನ್ನ ಕಾಲು ಮುರಿಯುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಶುಕ್ರಭುಕ್ತಿಯಲ್ಲಿ ಬೇರೆ ಯಾವುದೇ ದೊಡ್ಡ ದೋಷಗಳಿಲ್ಲ. ವ್ಯಾಸಂಗ ಅಷ್ಟು ಕೆಟ್ಟದಾಗಿ ಇಲ್ಲ, ನಿಮ್ಮದು ಚೆನ್ನಾಗಿದೆ. ನಿಮಗೆ ನಿಮ್ಮ ಜಾತಕದಲ್ಲಿ ಶುಕ್ರಭುಕ್ತಿ ಆದ ಮೇಲೆ ನಂತರ ಬರುವುದು ರಾಹುದಶ ರವಿಭುಕ್ತಿ. ಅಲ್ಲಿ ಒಳ್ಳೆಯ ಸ್ಥಾನಮಾನಗಳು, ದೂರ ಪ್ರಯಾಣಗಳು, ಉನ್ನತ ಸ್ಥಾನಮಾನಗಳ ಪಡೆಯುವಿಕೆ ಎಲ್ಲ ಚೆನ್ನಾಗಿದೆ. ಜಾತಕದಲ್ಲಿ ದೋಷಪೂರಿತವಾದ ಗುಣಗಳನ್ನು ಹೇಳುವ ಹಾಗೆ ನನಗೆ ಕಾಣುವುದಿಲ್ಲ. ಈಗ ಹೇಗಿದ್ದೀರಾ ಅದನ್ನು ಚೆನ್ನಾಗಿ ರೂಢಿಸಿಕೊಳ್ಳಿ, ಮುಂದೆ ಒಳ್ಳೆಯದಾಗುತ್ತೆ. ಈ ರಾಹುದಶೆಯಲ್ಲಿ ವರ್ಷಕ್ಕೊಮ್ಮೆ ಆದರೂ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಕುಡುಪು ಕ್ಷೇತ್ರ, ನಾಗದೇವರ ಆರಾಧನೆಯನ್ನು ಮಾಡ್ತಾ ಬರುವುದು. ಅದಲ್ಲದೆ ನಿಮ್ಮ ಮನೆತನದಲ್ಲಿ ನಿಮ್ಮ ಕೌಟುಂಬಿಕ ದೈವ ಕ್ಷೇತ್ರ ಅಥವಾ ನಿಮ್ಮ ಕುಟುಂಬದ ಸ್ಥಳ, ಕುಟುಂಬದ ದೈವಗಳು ಅಂತ ನಾವೇನು ಹೇಳ್ತೇವೆ, ಅಂತಹ ಶಕ್ತಿಗಳ ಆರಾಧನೆಯನ್ನು ಸಂಕ್ರಮಣ ಕಾಲ ನಾಳೆ ಇದೆ. ಅಲ್ಲಿ ಹೋಗಿ ಸಂಕ್ರಮಣದಲ್ಲಿ ದೈವದೇವರ ಆರಾಧನೆಯನ್ನು ಭಕ್ತಿಯಲ್ಲಿ ಮಾಡ್ತಾ ಬನ್ನಿ. ನಿಮ್ಮ ಜಾತಕದಲ್ಲಿರುವ ಯೋಗಕ್ಕೆ ನೀವು ಚಿನ್ನ, ಮಣ್ಣಲ್ಲಿ ಬಿದ್ದ ಚಿನ್ನ ಇದ್ದರೆ ಅದಕ್ಕೆ ವ್ಯಾಲ್ಯೂ ಕಡಿಮೆ ನೋಡಲಿಕ್ಕೆ. ಅದಕ್ಕೆ ಪಾಲಿಷ್ ಮಾಡಿದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರುವುದು. ಹಾಗೆ ನಮ್ಮ ಸಂಸ್ಕಾರಗಳು ನಮ್ಮಲ್ಲಿರುವಂತಹ ಶ್ರೇಷ್ಠ ಗುಣಗಳಿಗೆ ಅದು ಒಪ್ಪಕೊಟ್ಟ ಹಾಗೆ. ಹಾಗಾಗಿ ಇದಕ್ಕೆ ಕ್ರಿಯೆಯನ್ನು ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳು ಪುನೀತ್ ರಾಜ್ ಅವರಿಗೆ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಿ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ಹೇಳಿಮ್ಮ, ತಮ್ಮ ಯಾರ ಬಗ್ಗೆ ಕೇಳಿಕಿದೆ? ನಮ್ಮ ಮಗನ ಬಗ್ಗೆ. ಮಗನ ಹೆಸರು ಮತ್ತು ಅವರ ಜನ್ಮ ದಿನಾಂಕ, ಸಮಯ ಹೇಳಿ. ಹೆಸರು ಸಮರ್ಥ. ಸಮಯ. ಕುಂಭರಾಶಿ, ಶತಭಿಷ ನಕ್ಷತ್ರ. ಅಲ್ಲ, ದಿನಾಂಕ ಮತ್ತು ಸಮಯ ಹೇಳಿ. 2002 ಮೇ ಜುಲೈ 27. 2002 ಜುಲೈ ಅಂದ್ರೆ 22/7. ಹೌದು, ಜುಲೈ 27/7/2002. 27 ಜುಲೈ. ಸಮಯ ಮಧ್ಯಾಹ್ನ 1:25. ಮಧ್ಯಾಹ್ನ 1:25. ಏನ್ ಕೇಳಿಕ್ಕಿದೆ ಮಗನ ಬಗ್ಗೆ? ಎಜುಕೇಶನ್ ಬಗ್ಗೆ. ಈಗ ಓದ್ತಾ ಇದ್ದಾನೆ, ಡಿಗ್ರಿ ಮಾಡ್ತಾ ಇದ್ದಾನೆ, BSc ಇನ್ ಕಂಪ್ಯೂಟರ್ ಸೈನ್ಸ್. ಹಾಗೆ ಆನ್ಲೈನ್ ನಲ್ಲಿ ಒಂದು ಕೋರ್ಸ್ ಮಾಡ್ತಾ ಇದ್ದೇನೆ, IIT ಮೆಡ್ರಾಸ್ ಅವರದ್ದು. ಶತಭಿಷ ನಕ್ಷತ್ರ, ಕುಂಭರಾಶಿ. ಶತಭಿಷ ನಕ್ಷತ್ರ ಅಂತ ಹೇಳುವುದು ರಾಹುವಿನ ನಕ್ಷತ್ರ. ರಿಸರ್ಚ್ ಮೆಂಟಾಲಿಟಿ ಚೆನ್ನಾಗಿರುತ್ತೆ ಇವರಿಗೆ. ಮತ್ತು ಏನು ಈಗ ಸಬ್ಜೆಕ್ಟ್ ತಗೊಂಡಿದ್ದಾರೆ ಅದು ಇವರಿಗೆ ಒಳ್ಳೆಯ ಇಷ್ಟವಾದ ಸಬ್ಜೆಕ್ಟ್, ಅದನ್ನು ಬದಲಾಯಿಸಿಕೊಳ್ಳುವ ಅಗತ್ಯ ಇಲ್ಲ. ಈಗ ನಡೀತಾ ಇರುವಂತಹ ದಶಾಕಾಲ ಒಳ್ಳೆಯ ಸಮಯ. ಗುರು ಮಹಾರ್ದಶೆ, ಗುರುದಶೆ 1/6/2026 ಇಸ್ವಿಯವರೆಗಿದೆ, ಬರ್ಕೊಳ್ಳಿ. ಇನ್ನೊಂದು ಈಗ ನಡೀತಾ ಇರುವಂತಹ ದಶಾ ಭುಕ್ತಿ ಕಾಲ ಯಾವುದು ಕೇಳಿದರೆ ಗುರುದಶ ಚಂದ್ರಭುಕ್ತಿ. ಚಿಂತನೆ ಬೇಡ. 30/9/2021 ಅಂದರೆ ಬರುವ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕಿನಿಂದ 30/1/2023 ಗುರುದಶ ಚಂದ್ರಭುಕ್ತಿ ಕಾಲ. ಇವರ ಜಾತಕದಲ್ಲಿ ಗುರು ಚಂದ್ರರ ಸ್ಥಾನ ಹೇಗಿದೆ ಅಂತ ಹೇಳಿದರೆ ಅದ್ಭುತವಾಗಿದೆ, ಚೆನ್ನಾಗಿದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ಸ್ವಲ್ಪ ಬೇರೆ ಪಾಪಗ್ರಹಗಳ ಮಧ್ಯದಲ್ಲಿ ಇದ್ದಾನೆ. ಅದರಿಂದ ಪೂರ್ಣ ಬಲ ಕಡಿಮೆ ಅಂತ ಹೇಳ್ತೇನೆ ನಾನು, 75% ಬಲ ಇದೆ. ಆದರೂ ದೋಷಪ್ರದವಾದದ್ದಲ್ಲ. ಈ ಗುರುದಶ ಏನು ಚಂದ್ರಭುಕ್ತಿ ಇದೆ,
ಇದು ಇವನ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿಕೊಳ್ಳುವ ಪೂರ್ಣ ಪ್ರಜ್ಞಾಕಾಲವನ್ನು ವೃದ್ಧಿಗೊಳಿಸುವ ಕಾಲ, ಅಂದರೆ ವಿದ್ಯೆಯನ್ನು ವೃದ್ಧಿಗೊಳಿಸುವುದು. ಹಾಗಾಗಿ ಈ ಸಂದರ್ಭದಲ್ಲಿ ಇವನಿಗೆ ಯಾವುದೇ ಅಡಚಣೆಗಳು ಬರುವುದಿಲ್ಲ. ಇವನಲ್ಲಿ ಕುಂಭ ಅಂತ ಹೇಳಿದರೆ ಸ್ವಲ್ಪ ಆಲಸ್ಯ ಇರ್ಬೋದು, ಅದೇ ಯಾಕೆಂದರೆ 7.5 ಶನಿ ನಡೀತಾ ಇದೆ. ಹಾಗಾಗಿ ಇವನು ಸ್ವಲ್ಪ ಅನುಷ್ಠಾನಿ ಅಲ್ಲ, ನಮ್ಮ ಸಾಧನೆಯೇ ನಮ್ಮ ಅನುಷ್ಠಾನ ಅಂತ ಹೇಳುವ ಗುಣ ಇರುವ ಮಗು ಇವರು. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಧ್ಯಾನ, ಪ್ರಾಣಾಯಾಮ, ಯೋಗಾಸನಗಳು, ಸ್ವಲ್ಪ ಇಂತಹ ಎಲ್ಲ ನಿಯಮಗಳನ್ನು ಸ್ವಲ್ಪ ಅಳವಡಿಸಲಿ, ಒಳ್ಳೆಯದಾಗುತ್ತೆ. ಈಗ ದೋಷಪ್ರದವಾದ ಕಾಲ ಅಂತ ಇದಕ್ಕೆ ಏನು ಹೇಳಲಿಕ್ಕಾಗೋದಿಲ್ಲ. ಅನಿರೀಕ್ಷಿತ ಕರೆ ಸಿಕ್ಕಿದೆ ನಿಮಗೆ, ಅದರಿಂದ ನೀವು ಕರೆ ಮಾಡಿದ್ರಿ ಬಿಟ್ಟರೆ ಅಸಮಾಧಾನ ಇದ್ದಂಥ ಸಂದರ್ಭದಲ್ಲಿ ಕರೆ ಮಾಡಿ ಕೇಳುವಂಥ ಸಮಯ ಅಲ್ಲ ಇದು. ಒಳ್ಳೆಯದಿದೆ, ದೇವರು ಒಳ್ಳೇದು ಮಾಡಲಿ. ಇವನ ಭವಿಷ್ಯತ್ತು ತುಂಬ ಚೆನ್ನಾಗಿದೆ. ಉದ್ಯೋಗ, ಸ್ಥಾನಮಾನ, ಅಡ್ಮಿನಿಸ್ಟ್ರೇಟಿವ್, ಅವನು ಎಲ್ಲಿ ಹೋಗ್ತಾನೆ ಅಲ್ಲಿ ಒಂದು ಲೀಡರ್ಶಿಪ್ಪನ್ನು ಪಡೆದುಕೊಳ್ಳುವ ಒಳ್ಳೆ ಗುಣಗಳು ಇವನ ಜಾತಕದಲ್ಲಿ ಎದ್ದು ಕಾಣಿಸುತ್ತೆ. ಈ ಮನೆತನಕ್ಕೆ ನಿಮ್ಮ ಮಗ ಹೆಸರು ತರುವಂತಹ ಗುಣ ಈ ಜಾತಕದಲ್ಲಿದೆ. ಈ ಚತುರ್ಗ್ರಹ ಯೋಗ ಒಳ್ಳೆಯ ಫಲವನ್ನು ಕೊಡ್ತಾನೆ ಧಾರ್ಮಿಕವಾಗಿ. ರವಿ, ಬುಧ ಮತ್ತು ರವಿ, ಬುಧ, ಕುಜ, ಗುರು, ಈ 4 ಗ್ರಹಗಳು ಸೇರಿದರೆ ಒಳ್ಳೆಯ ಫಲ ಬರುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ. ಹೇಳಿ ತಮ್ಮ ಹೆಸರು? ಭಾರತಿ. ಭಾರತಿಯವರು ಯಾರ ಬಗ್ಗೆ ಕೇಳಿಕ್ಕಿದೆ? ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು ಮತ್ತು ಜನ್ಮ ದಿನಾಂಕ, ಸಮಯ? ಭರತೇಶ್ ಅಂತ ಹೇಳಿ, 29/1/1999. 29/1/1999. ಸರಿ. ಸಂಜೆ 6:27. ಸಂಜೆ 6:27. ತಾಯಿ ಭಾರತಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಪನ್ನಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಭಾರತಿ ಹೆಸರಿನವರು ಕರೆಯನ್ನು ಮಾಡಿದಿರಿ. ಏನು ಕೇಳಲಿಕ್ಕಿದೆ ಮಗನ ಬಗ್ಗೆ? ಅವನಿಗೆ ಜಾಬ್ ಇದು ಕೇಳಬೇಕಿತ್ತು. ಮೃಗಾಶಿರ ನಕ್ಷತ್ರ 4ನೇ ಚರಣ ಮಿಥುನ ರಾಶಿಯಲ್ಲಿ ಜನನಾಗಿದ್ದಾರೆ ಇವರು. ಅವನಿಗೆ ಹಾತ್ರ ನಕ್ಷತ್ರ ಅಂತ ಹೇಳಿ ಉಂಟು. ಈಗ ನೀವು ಹೇಳಿದ 28ನೇ ತಾರೀಕು 29? 29. ಸರಿ, 29 ಆದರೆ ಸರಿ ಬರುತ್ತೆ. 29/1/99. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದಾರೆ, ಸರಿಯಲ್ಲ? ಶುಕ್ರವಾರ. ಈಗ ಇವರಿಗೆ ನಡೆಯುವ ಈಗಿನ ದಶಾಕಾಲ ರಾಹು ಮಹಾರ್ದಶ ವಿರಾಮವಾಗಿ, ಗುರುದಶ ವಿರಾಮವಾಗಿ, ಶನಿ ಮಹಾರ್ದಶೆಯಲ್ಲಿ ಈಗಿದ್ದಾರೆ. ಶನಿ ದಶ, ಶನಿ ಭುಕ್ತಿಯಲ್ಲಿ ಅದು ಸಹ ನಾಡಿದ್ದು ನವೆಂಬರಿಗೆ ವಿರಾಮವಾಗಿ ಶನಿ ದಶ ಬುಧ ಭುಕ್ತಿ ಪ್ರಾರಂಭ ಆಗುತ್ತೆ. ಯಾವಾಗ ಅಂತ ಕೇಳಿದರೆ 6/11/2020ರಿಂದ 17/7/2023 ಶನಿ ಮಹಾರ್ದಶೆಯಲ್ಲಿ ಬುಧ ಭುಕ್ತಿ ಪ್ರಾರಂಭ ಆಗಿದೆ. ಹೇಗಿದೆ ಈ 2 ಗ್ರಹಗಳು ಅಂತ ನೋಡಿದರೆ, ಶನಿ ಇವರ ಮಗುವಿನ ಜಾತಕದಲ್ಲಿ ಮೇಷರಾಶಿಯಲ್ಲಿರುವುದರಿಂದ ಸ್ವಲ್ಪ ಅಷ್ಟು ಶುಭ ಸ್ಥಿತಿ ಅಲ್ಲ, ಮಧ್ಯಮ ಫಲದಾಯಕ. ಯಾಕೆ ಅಂತ ಕೇಳಿದರೆ, ಈ ಶನಿಗೆ ನೀಚ ರಾಶಿ, ಅದು ನೀಚಾಗಿದ್ದಾನೆ ಅಂತ ಹೇಳುವುದಿಲ್ಲ, ನೀಚ ರಾಶಿಯಲ್ಲಿದ್ದಾನೆ. ಪ್ಲಸ್ ಈ ರಾಶಿಯ ಅಧಿದೇವತೆ ಅದೇ ಸ್ಥಾನವನ್ನು ನೋಡ್ತಾ ಇದ್ದಾನೆ, ಅದು ಸಹ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಇವನ ಸಮಯವನ್ನು ಸ್ವಲ್ಪ ಜಾಗ್ರತೆಯಾಗಿ ಮ್ಯಾನೇಜ್ ಮಾಡಬೇಕು. ಇನ್ನು ಬುಧ ಭುಕ್ತಿ ದೋಷಪೂರಿತವಾದ ಕಾಲ ಅಲ್ಲ. ಶನಿ ಪ್ರಾರಂಭದಲ್ಲಿ ಇವನೇನಾದರೂ ವಾಹನದಲ್ಲಿ ಅಪಘಾತ, ಪ್ರಯಾಣದಲ್ಲಿ ಸಮಸ್ಯೆ, ಅಥವಾ ಏನಾದರೂ ಸ್ವಲ್ಪ ಮೇಷರಾಶಿ ತಲೆಗೆ ಸಂಬಂಧಪಟ್ಟ ಸ್ವಲ್ಪ ಹೊಡೆತಗಳು ಅಚಾನಕ್ಕಾಗಿ ಬರುವಂತಹ ಸಾಧ್ಯತೆಗಳು ಇತ್ತು, ಶಸ್ತ್ರಭಯಾದಿಗಳು, ಅದೆಲ್ಲ ಮುಗಿದು ಹೋದಂತಹ ಸಮಯ. ಬುಧ ಭುಕ್ತಿಯು ದೋಷಪ್ರದ ಅಲ್ಲ, ಕೇತು ಭುಕ್ತಿಯಲ್ಲಿ ಜಾತಕ ತೋರಿಸತಕ್ಕದ್ದು. ಹಾಗಾದರೆ 23ನೇ ಇಸ್ವಿಯಲ್ಲಿ ಜಾತಕ ತೋರಿಸಿ, ಇವನು ಸ್ವಲ್ಪ ಶ್ರಮ ಇದೆ ಅವನಿಗೆ. ಇಲ್ಲಿ ವಿಶೇಷವಾಗಿ ಒಂದು ಒಳ್ಳೆಯ ಅವಕಾಶ ಏನು ಇದೆ ಅಂತ ನಾವು ಇದರಲ್ಲಿ ಹುಡುಕಿ ನೋಡಿದರೆ, 9ನೇ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಗುರು ಇದ್ದಾನೆ. ಇದು ಹಂಸಯೋಗ. ಈ ಹಂಸಯೋಗವು ಈ ಶನಿಯ ದುರಿತವನ್ನು ಕಡಿಮೆ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದರೆ, ಅದೃಷ್ಟ ಸ್ಥಾನದಲ್ಲಿ ಅದೃಷ್ಟವನ್ನು ಅನುಗ್ರಹಿಸುವ ಸಕಲ ಮುಕ್ಕೋಟಿ ದೇವತೆಗಳಿಗೂ ಉನ್ನತ ಸ್ಥಾನವನ್ನು ಅನುಗ್ರಹಿಸುವಂತಹ
ಶಕ್ತಿ ಇರುವುದು ಗುರುವಿನಲ್ಲಿ. ಈ ಗುರುವಿನ ಸ್ಥಾನಬಲ ಚೆನ್ನಾಗಿದೆ. ಅದರಿಂದಾಗಿ ಶನಿಯ ದೋಷವು ಅಷ್ಟು ಪೂರ್ಣವಾಗಿ ಫಲಿಸುವುದಿಲ್ಲ. ದೋಷ ಫಲಗಳು ಪೂರ್ಣವಾಗಿ ಫಲಿಸುವುದಿಲ್ಲ, ಅಲ್ಪವಾಗಿ ಫಲಿಸುತ್ತೆ. ಇಂಥ ಸಂದರ್ಭದಲ್ಲಿ ಪ್ರತಿ ಶನಿವಾರ ಎಳ್ಳೆಣ್ಣೆಯ ಸ್ನಾನವನ್ನು, ಎಳ್ಳೆಣ್ಣೆಯನ್ನು ಶಿವ ದೇವಸ್ಥಾನಕ್ಕೆ ಕೊಟ್ಟು ರುದ್ರಾಭಿಷೇಕವನ್ನು ಅಥವಾ ಮುಖ್ಯ ಪ್ರಾಣ ಆಂಜನೇಯ ದೇವರ ಆರಾಧನೆಯನ್ನು ಮಾಡ್ತಾ ಬರುವುದು ಒಳ್ಳೆಯದು. ಈಗ ಬಾಕಿಯ ದೋಷಗಳು ನಾವು ಹೆಚ್ಚಿನದಾಗಿ ಹೇಳುವುದಿಲ್ಲ. ದೂರ ಸ್ಥಳ, ಜನನದಿಂದ ದೂರವಾಗಿದ್ದು ವ್ಯಾಸಂಗ ಮಾಡುವುದು, ಉದ್ಯೋಗ ಮಾಡುವ ಯೋಗ ಇವನಲ್ಲಿ ಬಲವಾಗಿ ಕಾಣಿಸ್ತಾ ಇದೆ. ಒಳ್ಳೆಯ ಮಾತಿನ ಮಲ್ಲ ಇವನು. ಚೆನ್ನಾಗಿ ಮಾತಿನಲ್ಲಿ ಒಳ್ಳೆಯ ಬುದ್ಧಿವಂತಿಕೆಯ ಮಾತಿನ ಶಬ್ದಗಳೆಲ್ಲ ಇದೆ. ಲಕ್ಷಣವಾಗಿದ್ದಾನೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಈ ಕೆಟ್ಟ ಸಮಯಗಳು ತಾತ್ಕಾಲಿಕವಾಗಿ ಬರುತ್ತೆ ವಿನಃ ಜನ್ಮನಾತ್ ಮರಣದವರೆಗೆ ಇರುವುದಿಲ್ಲ. ಇದನ್ನು ಪಾಲನೆ ಮಾಡಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳಮ್ಮ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಕರೆ ಮಾಡಿ ಅಂತ ಹೇಳುವ ಹಾಗಿಲ್ಲ, ಯಾಕಂದರೆ ಸಮಯ ಮೀರ್ತಾ ಇದೆ. ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಸನ್ನಿಹಿತ ಆಗ್ತಾ ಇದೆ. ಮುಂದಿನ ಪ್ರತಿ ಭಾನುವಾರಗಳಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮೂಡಿ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ತಾವು ಕರೆಗಳನ್ನು ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಇನ್ನು ಕೆಲವರು ಬಹಳಷ್ಟು ಪ್ರಯತ್ನ ಮಾಡಿದರೂ ಕೂಡ ಗುರುಗಳ ಜೊತೆ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಕೊರಗು ಮಾಡಬೇಕಾಗಿಲ್ಲ. ಅವರ ವಿಳಾಸವನ್ನು ನೀಡ್ತೇವೆ, ಅಲ್ಲಿಗೆ ತೆರಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಕರೆಗಳನ್ನು ಮಾಡಿ ತಮ್ಮ ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿ ಅಲ್ಲಿಗೆ ತೆರಳಬೇಕಂತ ಹೇಳುತ್ತಾ ಅವರ ವಿಳಾಸವನ್ನು ಇದೀಗ ತೋರಿಸ್ತಿದ್ದೇವೆ. ನೇರ ಭೇಟಿಯನ್ನು ಮಾಡಬೇಕಾದ್ರೆ ಅವರ ವಿಳಾಸ ಈ ರೀತಿದೆ: ಮಾತಾ ಕೃಪಾ, ಕಣ್ಣೂರು ಅಂಚೆ ಕಚೇರಿ ಎದುರು, ಕಣ್ಣೂರು, ಮಂಗಳೂರು. ಹೋಗುವುದಕ್ಕಿಂತ ಮೊದಲು ದೂರವಾಣಿ ಸಂಖ್ಯೆ, ಸ್ಥಿರ ದೂರವಾಣಿ 22770003 22770003 ಅಥವಾ ಸಂಚಾರಿ ದೂರವಾಣಿ ಸಂಖ್ಯೆಗಳಾದಂತಹ 9632381703 9632323817 03 ಅಥವಾ 944988224443 944988224443 ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಯಾವಾಗ ಬರಬೇಕು ಎನ್ನುವಂತಹ ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿ ಅಲ್ಲಿಗೆ ತೆರಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ, ಕರೆಗಳನ್ನು ಮಾಡಿದ ನಿಮಗೆ ಮೊದಲ ವಂದನೆಗಳನ್ನು ಸಮರ್ಪಿಸುತ್ತಾ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಮುಖ್ಯವಾಗಿ ಉತ್ತರವನ್ನು ನೀಡಿರುವಂತಹ ಗುರುಗಳಾದಂತಹ ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಉಮೇಶ್ ಆಚಾರ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಸಮಸ್ತ ಬಂಧುಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.